ಗಜಮುಖದವಗೆ ಗಣಪಗೆ ಚೆಲ್ವತಿ ಜಗವಂದಿತನಿಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡುಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ತಾವಾಜ್ಞಾನದಿ ಮೆಲುವವಗೆ ಅವಾಗ ಮನದಲ್ಲಿ ನೆನೆದರಿಷ್ಟಾರ್ಥವ ಈವ ಗಣೇಶ ಗೌರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಡು ಪರಶು ಪಾಶಾಂಕುಶಧಾರಿಗೆ ಔಷಧಿ ಭಕ್ತರ ಪೊರೆಬವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಆತ್ಮೀಯ ಕಲಾವಿದರಿಗೆ ಹಾಗೂ ಕಲಾಭಿಮಾನಿಗಳಿಗೆ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ ವಿಷ್ಣುಮೂರ್ತಿ ದೇವಸ್ಥಾನ ಕೂಡ ಇದರ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುವುದರೊಂದಿಗೆ ಪ್ರತಿ ತಿಂಗಳು ನಡೆಯುತ್ತಿರುವಂತಹ ಹುಣ್ಣಿಮೆಯ ತಾಳಮದ್ದಳೆಯನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಯಕ್ಷಗಾನ ಮಂಡಳಿಯ ನಾಟ್ಯ ಗುರುಗಳಾದಂತಹ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ಇವರು ಹಮ್ಮಿಕೊಂಡಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಹರಕೆಯ ತಾಳಮದ್ದಳೆ ಸಪ್ತಾಹ ಪುತ್ರಕಾಮೇಷ್ಟಿ. ಇದರ ಉದ್ಘಾಟನೆಯನ್ನು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ಮೊದಲೇ ಮಾಡಿಕೊಂಡಿದ್ದಾರೆ ಎನ್ನುವಂತಹ
ಕಾರಣದಿಂದಲಾಗಿ ಜೊತೆಗೆ ಪ್ರತಿ ತಿಂಗಳು ನಡೆಯುವಂತಹ ಈ ಹುಣ್ಣಿಮೆ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ಜೊತೆಗೂಡಬೇಕು ಎನ್ನುವಂತಹ ಸದ್ಭಾವನೆಯೊಂದಿಗೆ ಇದೀಗ ಈ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ನಮ್ಮ ಸ್ಥಳೀಯರೇ ಆಗಿರುವಂತಹ ಗಣ್ಯರು, ದೇವಳದ ಮಹಾನ್ ಭಕ್ತರಲ್ಲಿ ಒಬ್ಬರಾಗಿರುವಂತಹ ಸದಾಶಿವಂ, ಜೊತೆಗೆ ಇವರು ವಿಷ್ಣುಮೂರ್ತಿ ಭಜನಾ ಮಂಡಳಿ ಇದರ ಅಧ್ಯಕ್ಷರಾಗಿರ್ತಾರೆ. ಈ ದಂಪತಿಗಳು ಬಂದು ವೇದಿಕೆಯ ಮೇಲೆ ಈ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಹವ್ಯಾಸಿ ಬಳಗ ಕದ್ರಿ ಇದರ ಸಂಚಾಲಕರಾದಂತಹ ಶರತ್ ಕುಮಾರ್ ಕದ್ರಿ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ದೇವಳದ ವಾಸು ಹೆಬ್ಬಾರ್ ಸ್ವಲ್ಪ ಅಶಕ್ತರಾಗಿದ್ದಾರೆ, ಹಾಗಾಗಿ ರಾಘವೇಂದ್ರ ಹೆಬ್ಬಾರ್ ಅವರ ಪರವಾಗಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವಿದ್ಯಾಧರ ಶೆಟ್ಟಿಯವರು ಬಹಳ ಪ್ರಚಲಿತದಲ್ಲಿರುವಂತಹ ಹೆಸರು ವಿದ್ಯಾಧರ ಶೆಟ್ಟಿ ಅವರದು. ಅವರು ಕೂಡ ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರು ಕೂಡ ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ಮಂಡಳಿಯ ಹಾಗೂ ದೇವಳದ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರರಾಗಿ ಸದಾಶಿವಂ ಅವರು ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟಿಸುವುದಕ್ಕಿದ್ದಾರೆ. ದಯವಿಟ್ಟು ಎಲ್ಲ ಆರಂಭದಲ್ಲಿ ಕೊಟ್ಟಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೇನೆ. ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತದೆ ಎಂಬಂಥ ವಿಶ್ವಾಸದಿಂದ ಪ್ರಾರಂಭಿಸ್ತೇನೆ. गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा ದೀಪ ಪ್ರಜ್ವಲನಗೊಳಿಸಿದಂತಹ ನಮ್ಮ ಹಿರಿಯರು ಆದಂತಹ ಸದಾಶಿವಂ, ಭಜನಾ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಇವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಯಶಸ್ವಿ ಆಗಲಿ ಅಂತ. ಆದರೂ ಎಲ್ರಿಗೂ ಅದು ಕೇಳಿಸಿಕೊಳ್ಳಿಲ್ಲ. ದಯವಿಟ್ಟು ಒಂದೆರಡು ಮಾತನ್ನು ಹಾರೈಸಬೇಕು ಅಂತ ಕೇಳಿಕೊಡು. ಹರಿ ಓಂ. ಕಲಾವಿದರೇ, ಕಲಾಭಿಮಾನಿಗಳೇ, ಮಾತಾಡೋ ಸಮಯದಲ್ಲ, ಯಾಕಂದರೆ ಅವಕಾಶ ಎಷ್ಟು ಕೊಡಲಿಲ್ಲ. ಆದರೂ ಕೂಡ ಮಾತಾಡಲೇಬೇಕಾದ್ರೆ ಮಾತಾಡಲೇಬೇಕಾಗ್ತದೆ. ನಮ್ಮ ಪಚ್ಚನಾಡಿಯವರು ಇಲ್ಲಿ ಬಂದದ್ರಿಂದ ಆ ಮೆರುಗು ಇನ್ನೂ ಮುಂದುವರಿಸ್ತಾ ಇದೆ. ನಮ್ಮ ಆಚಾರ ಕಾರ್ಯಕ್ರಮದಲ್ಲಿ ತಾಳಮದ್ದಲೆ ಮುಂದುವರಿತಾ ಇದೆ. ಹಾಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಹರಕೆಯ ತಾಳಮದ್ದಲೆಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ 7 ಕಡೆಗಳಲ್ಲಿ ಉಂಟು ಅಂತ ಹೇಳಿದ್ದಾರೆ. ಹಾಗಿರುವಾಗ ಇಂಥದ್ದು ದೇವರ ಮೇಲೆ ಭಕ್ತಿ ಇರುವಂಥದ್ದು, ಶ್ರದ್ಧೆ ಭಕ್ತಿಯಿಂದ ಯಾವುದೇ ಕೆಲಸವನ್ನು ಮಾಡಿದರೆ ಅದಕ್ಕೆ ಸಾರ್ಥಕತೆ ಇದೆ ಎಂಬುದು ನಮ್ಮ ಪಚ್ಚನಾಡಿಯವರಿಂದ ತಿಳಿದಿದೆ. ಅಥವಾ ನನ್ನ ಸ್ವಂತ ಅನುಭವದಲ್ಲಿ ಕೂಡ ಹಾಗೆ. ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದಂಥ ಯಾವುದೇ ಕಾರ್ಯ ಆದರೂ ಕೂಡ ಅದು ಸಕ್ಸಸ್ ಆಗ್ತದೆ, ಸರಿಯಾಗಿ ಆಗ್ತದೆ ಎಂಬುದು ನಿಘಂಟು. ಹಾಗಾದರೆ ನಾನು ವಿಶೇಷವಾಗಿ ಮಾತಾಡೋದಿಲ್ಲ. ಇನ್ನು ಮುಂದೆಯೂ ಇವರು ಮಾಡುವಂಥ 6 ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಶುಭಾಶಯವನ್ನು ಹೇಳ್ತಾ ಮಾತೆರಡನ್ನು ಮುಗಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಒಳ್ಳೆಯ ಮನಸ್ಸಿಂದ ಹಾರೈಸಿದ್ದೀರಿ. ನಿಮ್ಮ ಹಾರೈಕೆ ನಮಗೆ ಶಿರೋರಕ್ಷೆಯಾಗಲಿ ಅಂತ ದಿನಕರ್ ಪಚ್ಚನಾಡಿಯವರ ಪರವಾಗಿ ಒಂದು ಹಾರೈಸ್ತೇವೆ. ಹಾಗೆ ಇವತ್ತಿನ ದೀಪ ಪ್ರಜ್ವಲನೆಗೆ ಇದು ಉದ್ಘಾಟಿಸಿದಂತಹ ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ಸದಾಶಿವಂ ಇವರನ್ನು ರಂಜಿತ್ ಕುಳಾಯಿ ಇವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು ರಂಜಿತ್ ಅವರಿಗೂ ಸದಾಶಿವಂ ಅವರಿಗೂ. ಹಾಗೆ ಅವರ
ಶೋಭಾ ವಿಶ್ವನಾಥ್ ಅವರು ಅವರ ಶ್ರೀಮತಿಯವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿ. ಹಾಗೆ ಇನ್ನೊಬ್ಬ ಅತಿಥಿಯಾಗಿರುವಂತಹ ರಾಘವೇಂದ್ರ ಹೆಬ್ಬಾರ್ ಇವರನ್ನು KP ಚಂದ್ರಶೇಖರ್ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಅವರ ಗೌರವ ರಾಘವೇಂದ್ರ ಹೆಬ್ಬಾರ್ ಧನ್ಯವಾದಗಳು KP ಚಂದ್ರಶೇಖರ್ ಅವರಿಗೆ. ಹಾಗೆ ಹಾಗೆ ಹಿಮ್ಮೇಳದಲ್ಲಿ ತಾಳಮದ್ದಳೆ ಹಿಮ್ಮೇಳದಲ್ಲಿ ಭಾಗವಹಿಸುವಂತಹ ಅತಿಥಿಗಳನ್ನು ಶ್ರೀಮತಿ ಶ್ಯಾಮಲಾ ಸದಾಶಿವಂ ಇವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊದಲಿಗೆ ಈಚೆ ಭವ್ಯಶ್ರೀ ಕುಲ್ಕುಂದ, ಹಾಗೆ ಇನ್ನೊಬ್ರು ಶಾಲಿನಿ ಹೆಬ್ಬಾರ್, ಮದ್ದಳೆ ವಾದಕರಾಗಿ ಶ್ರೀ ಗಣೇಶ್ ನೆಕ್ಕರೆಮೂಲೆ ಅವರು ಸದಸ್ಯರು. ಒಂದು ನಿಮಿಷ ಅವರಿಂದ ಸದಾಶಿವ ಎಂ ಅವರು ಗೌರವಿಸ್ತಾ ಇದ್ದಾರೆ. ಶ್ರೀ ಗಣೇಶ್ ನೆಕ್ಕರೆಮೂಲೆ. ಹಾಗೆ ಚೆಂಡೆಯಲ್ಲಿ ಭಾಗವಹಿಸುವಂತಹ ಶ್ರೀ ಮುರಾರಿ ಕಡಂಬಳಿ ತಾಯ ಇವರನ್ನು ಕೂಡ ಶಾಲು ಹೊದಿಸುವವರೊಂದಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಚಕ್ರತಾಳದಲ್ಲಿ ನಮ್ಮೊಂದಿಗೆ ಸಹಕರಿಸುವ ನಮ್ಮ ಮಂಡಳಿಯ ಸದಸ್ಯರೇ ಆಗಿರುವಂತಹ ಹರೀಶ್ ಹೆಬ್ಬಾರ್ ಕುಳಾಯ್ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಿಮ್ಮೇಳದ ಈಗ ನಡೀಲಿಕ್ಕಿರುವಂತಹ ತಾಳಮದ್ದಳೆಯಲ್ಲಿ ಹಿಮ್ಮೇಳದ ಕಲಾವಿದರನ್ನು ಈಗಾಗಲೇ ನಾವು ಗುರುತಿಸಿ ಆಗಿದೆ. ಮುಮ್ಮೇಳದ ಕಲಾವಿದರನ್ನು ಈಗ ಪರಿಚಯಿಸ್ತಾ ಇದ್ದೇವೆ. ಮುಮ್ಮೇಳದಲ್ಲಿ ದಶರಥನ ಪಾತ್ರಧಾರಿಯಾಗಿ ಶ್ರೀಮತಿ ಶೀಲಾಕ್ಷಿ ತಾರನಾಥ್ ಕ್ಷಮಿಸಿ. ಹಾಗೆ ಕೌಸಲ್ಯ ಪಾತ್ರಧಾರಿಣಿಯಾಗಿ ಶ್ರೀಮತಿ ಬಬಿತಾ ದಿನಕರ್. ದೂತಿಯಾಗಿ ಕುಮಾರಿ ಸಾನಿಯಾ. ಶಂತನು ಮುನಿಯಾಗಿ ಶ್ರೀಮತಿ ತ್ರಿವೇಣಿ ಉದಯ ಪ್ರಕಾಶ್. ಹಾಗೆ ಜ್ಞಾನವತಿಯಾಗಿ ಕುಮಾರಿ ಪೂಜಾ. ಶ್ರವಣಕುಮಾರನಾಗಿ ಕುಮಾರಿ ಚೈತನ್ಯ. ವಶಿಷ್ಠನಾಗಿ ಶ್ರೀಮತಿ ಸುಮಿತಾ ವಿಜಯ್ ಶೆಟ್ಟಿ. ಹಾಗೆ ವೃಷ್ಯಶೃಂಗನಾಗಿ ಶ್ರೀಮತಿ ಶೋಭಾ ವಿಶ್ವನಾಥ್. ಈ ಎಲ್ಲ ಮಹಿಳಾ ಮಣಿಯರು ಸೇರಿ ಪುತ್ರಕಾಮೇಷ್ಟಿ ಎನ್ನುವಂತಹ ಪ್ರಸಂಗವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಹಾಗೆ ಕಲಾವಿದರನ್ನು ಗೌರವಿಸಿದಂತಹ ಶ್ರೀಮತಿ ಶ್ಯಾಮಲಾ ಸದಾಶಿವಂ ಇವರಿಗೂ ಹೃತ್ಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರಚನೆ ಹಾಗೂ ನಿರ್ದೇಶನ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಇವರಿಂದ ರಚಿಸಲ್ಪಟ್ಟಂತಹ ಪ್ರಸಂಗ ಪುತ್ರಕಾಮೇಷ್ಟಿ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ
ಪರಮ ಪಾವನವೆನಿಸಿ ಮೆರೆಗಿ ಕೋಸಲ ಪುರರಿಗೆ ಅರಸ ದಶರಥನು ಅರಸ ದಶರಥನು ತಾನೊರೆದನೋ ಮುನಿ ವಸಿಷ್ಠ ಸುಮಂತ್ರ ಘನವಂತರೊಡಗೂಡಿಯೇ ಮುನಿ ವಸಿಷ್ಠ ಸುಮಂತ್ರ ಘನವಂತರೊಡಗೂಡಿಯೇ ಘನ ಕನಕ ಸಿರಿ ಸಹಿತ ಜನ ಬಲದಿ ಮೆರೆದ ಘನ ಕನಕ ಸಿರಿ ಸಹಿತ ಜನ ಬಲದಿ ಮೆರೆದ ಮನೋಮಂಡಲದಲ್ಲಿರುವುದು ಮನಸ್ಸು, ಬುದ್ಧಿ, ಚಿತ್ತಗಳು. ಮನಸ್ಸು ಜ್ಞಾನದ ಹೆಬ್ಬಾಗಿಲಾದರೆ ಬುದ್ಧಿಯು ಸಂಚಿತ ಕರ್ಮಗಳ ಉಗ್ರಾಣ, ಚಿತ್ತವು ಅನುಭವಗಳ ಭಂಡಾರ. ನಿಷ್ಠ ಸಾಧನೆ, ನಿಸ್ವಾರ್ಥ ಸೇವೆಗಳಿಂದಲೇ ದೈವಿ ಗುಣಭೂಷಿತನಾಗಿ ದೇವರಂತಾಗುವುದು ಆತ್ಮಶಕ್ತಿಯ ಜಾಗೃತಿ. ಹಿರಿಯರು ಗಳಿಸಿದ ಧವಳ ಕೀರ್ತಿಗೆ ಮಸಿಗೆರೆ ನೆಳೆಯದೆ ಹಿರಿಯರ ಆದರ್ಶದಂತೆ ಮುಂದಿನ ಏಳಿಗೆಯತ್ತ ದಿಟವಾದ ಹೆಜ್ಜೆಯನ್ನು ಇಡುವುದೇ ಅರಸನ ಕರ್ತವ್ಯ. ಅಜ ಮಹಾರಾಜರು ನನ್ನ ತೀರ್ಥರೂಪರು. ಇಂದುಮತಿ ದೇವಿ ನನ್ನ ತಾಯಿ. ಸರಸ ದಾಂಪತ್ಯದ ಸತ್ಫಲವಾಗಿ ಜನಿಸಿದವನೇ ನಾನು. ಕಟ್ವಂಗನಾದ ನಾನು 10 ದಿಕ್ಕುಗಳಿಗೂ ರಥವನ್ನು ಹರಿಸಲು ಸಮರ್ಥನಾಗಿರುವ ಕಾರಣದಿಂದಾಗಿ ದಶರಥನಾದೆ. ವಸಿಷ್ಠ ಮುನಿಗಳು ಸೇರಿದಂತೆ ಸಪ್ತ ಪುರೋಹಿತರ ಅಭಯ ಪ್ರದಾನದಂತೆ ಮುನ್ನಡೆಯುವ ಸೌಭಾಗ್ಯ ನನ್ನದು. ಹಾಗೆಯೇ ಮಂತ್ರಿ ಸುಮಂತ್ರನೂ ಸೇರಿದಂತೆ ಅಷ್ಟ ಪ್ರಧಾನರನ್ನು ರಾಜಕೀಯ ಸುಸೂತ್ರೆಗೆ ಬಳಸಿಕೊಂಡ ಯೋಗ್ಯತೆ ನನ್ನದು. ಪತ್ನಿಯರು 3, ಕೌಸಲ್ಯ, ಕೈಕಾ, ಸುಮಿತ್ರ ಎಂಬ ಅಭಿಧೇಯ ಅವರದ್ದು. 50,000 ವರ್ಷಗಳಿಗಿಂತಲೂ ಮಿಕ್ಕಿ ರಾಜ್ಯವನ್ನಾಳಿದ ನಿಸ್ವಾರ್ಥ ಸೇವೆಯಲ್ಲಿ ಆದರ್ಶವನ್ನು ತಾಳಿದವನು ನಾನಾಗಿದ್ದೇನೆ. ಸಮಾಜದ ಏಳಿಗೆಗೆ ನಿಸ್ವಾರ್ಥ ಸೇವೆಯಲ್ಲಿ ನಾನೂ ಮಾತ್ರವಲ್ಲ, ನನ್ನ ಬಳಗವನ್ನೂ ಕೂಡ ಮುನ್ನಡೆಸಿದ್ದೇನೆ ಎಂಬ ವಿಶ್ವಾಸ ನನ್ನದು. ಸೋದಾಹರಣವಾಗಿ ಹೇಳುವುದಿದ್ದಾರೆ, ನಾಕ ಪೀಡಕನಾದ ಶಂಬರನನ್ನು ವಧಿಸುವ ಕಾಲಕ್ಕೆ ರಥದ ಚಕ್ರವು ಜಾರುವ ಸ್ಥಿತಿಗೆ ಬಂದಾಗ ಪ್ರಿಯಳಾದ ಪತ್ನಿ
ತನ್ನ ಕಿರುಬೆರಳನ್ನಿಟ್ಟು ರಥವನ್ನು ಮುನ್ನಡೆಸಿದಳು. ಧರ್ಮದ ಕಾರ್ಯದಲ್ಲಿ ದೇಹದ ನೋವು ಗಣನೀಯವಲ್ಲವೆಂಬುದು ಆಕೆಯ ಆದರ್ಶ. ಹೀಗೆ ಸಾಂಸಾರಿಕವಾಗಿ ಸರಸ ದಾಂಪತ್ಯ, ರಾಜಕೀಯವಾಗಿ ಅನನ್ಯವಾದ ಆಳ್ವಿಕೆ, ಒಟ್ಟಿನಲ್ಲಿ ಸಮತೋಕದ ಬಾಳ್ವೆ ನನ್ನದು. ಎಂದಿನಂತೆ ಇಂದು ಕೂಡ ಸಭಾಸದರನ್ನು ಕುರಿತು ಚರ್ಚಾ ಕಲಾಪಗಳನ್ನು ಆರಂಭಿಸಿದ್ದೇನೆ. ಒಳಿತು ಕೆಡುಕುಗಳ ಮಥನವಾಗಲಿ, ನೋಡೋಣ. ಸೂನುವಿನ ಹಂಬಲದಿ ವ್ಯಥಿಸುತ್ತ ಸೂನುವಿನ ಹಂಬಲದಿ ವ್ಯಥಿಸುತ್ತ ಕ್ಷೀಣಿಸಲು ತನು ಕುಂದಿ ದುಗುಡದಿ ಪ್ರಾಣಕಾಂತ ಕ್ಷೀಣಿಸಲು ತನು ಕುಂದಿ ದುಗುಡದಿ ಆ ನಿಲಯದೊಳು ಬಳಲಿ ಬಿಸು ಸುಯ್ಯುತ ತರ ಹರಿಸಿ ಆ ನಿಲಯದೊಳು ಬಳಲಿ ಬಿಸು ಸುಯ್ಯುತ ತರಹರಿಸಿ ರಾಣಿಯ ಕೌಸಲ್ಯ ರೋಧಿಸಿ ರಾಣಿಯ ಕೌಸಲ್ಯ ರೋಧಿಸಿ ತಾನೆ ನುಡಿದಳು ಪತಿ ಪದಗಿರಗಿ ದೀನಳಾಗುತ್ತ ದೃಗುಜಲವ ಸುರಿಸುತ್ತ ಕಡುನೊಂದು ಪತಿಯೇ ಕೇಳು ಸೊಲ್ಲ ಕಾಂಕ್ಷೆಯು ಕಮರುತ ಕುಂದಿ ಹೋಗುವುದಲ್ಲ ಕಾಂಕ್ಷೆಯು ಕಮರುತ ಕುಂದಿ ಹೋಗುವುದಲ್ಲ ಹತಭಾಗ್ಯಳಾದೆ ನೋಡು ಹತಭಾಗ್ಯಳಾದೆ ನೋಡು ಭವದೇಳ್ಗೆಗೆ ಹಿತವಿಲ್ಲದಾಯ್ತಿ ಪಾಡು ಭವದೇಳ್ಗೆಗೆ ಹಿತವಿಲ್ಲದಾಯ್ತಿ ಪಾಡು ಹತಭಾಗ್ಯಳಾದೆ ನೋಡು ಭವದೇಳ್ಗೆಗೆ ಹಿತವಿಲ್ಲದಾಯ್ತಿ ಪಾಡು ಪತಿಯೇ ಕೇಳು ಸೊಲ್ಲ ಪತಿಯೇ ಕೇಳು ಸೊಲ್ಲ ಪತಿಯೇ ಹೃದಯೇಶ, ಕೌಸಲ್ಯ, ನಿಮ್ಮ ಪದಪದ್ಮದ್ವಯಕ್ಕೆ ಪಂಚಾಂಗ ಪ್ರಣಾಮವನ್ನು ಸಲ್ಲಿಸಿದ್ದೇನೆ. ಏಳು, ಎದ್ದೇಳು. ಸಾಧ್ವಿ, ಬೇಸಗೆಯ ವಿಶಾಖ. ಆ ಸೂರ್ಯನ ಜಲಕ್ಕೆ ಜಲ ಸ್ಪರ್ಶವಾಗದ ಸುಮವೊಂದು ಬಾಡಿರುವಂತೆ ನಿನ್ನ ಮುಖಾಂಬುಜ ಕಮರಿ ಹೋಗಿದೆ. ಮಾತ್ರವಲ್ಲ, ದ್ರಗು ಜಲ ಒತ್ತರಿಸಿ ಬರುತ್ತಿದೆ. ಯಾಕೆ ಸವತಿಯರ ಜೊತೆಗೆ ಕಾಳಗವೇನಾದರೂ ನಡೆಯುತ್ತೆ? ಪ್ರಭು, ಹ, ಹಾಲು ನೀರಿನಂತೆ ಬೆರೆತ ಸವತಿಯರೊಂದಿಗೆ ಕಲಹವೊಂದು ಸಂಭವಿಸುವುದಕ್ಕೆ ಸಾಧ್ಯವಿದೆಯಾ ಹೇಳಿ?
ಹಾಗಿದ್ದರೆ ಮತ್ತೆ ಯಾಕೆ ರೋಧಿಸುವೆ? ಅಂತರ್ಮುಖಿಯಾದ ಬೇಕುದಿ ಹೀಗೆ ಒಡಲಾಳದಿಂದ ಹೊರಹೊಮ್ಮುತ್ತಿದೆ ಸ್ವಾಮಿ. ಹಾ. ತನುಗುಂದಿ ಮನಗುಂದಿ ನಿಲಯದೊಳಗೆ ಬಳಲಿ ಬಳಲಿ ಬಿಸು ಸುಯುತ್ತ ತರಹರಿಸಿ ನಿಲ್ಲಲಾರದೆ ಕುಳಿತುಕೊಳ್ಳಲಾರದೆ ಅವರಿವರಲ್ಲಿ ಹೇಳಲಾರದೆ ಹಪಿಸುತ್ತ ನಿಮ್ಮಲ್ಲಿಗೆ ಬಂದಿದ್ದೇನೆ ಪ್ರಾಣನಾಥ. ಕಾಂತೆ, ಪತಿಯ ಅರ್ಧಾಂಗಿ ಸತಿ ತಾನೆ. ಹಾ. ಸತಿ ಪತಿಯರ ನಡುವೆ ಯಾವುದೇ ಮುಚ್ಚುಮರೆ ಇರಬಾರದು. ಹಾಗಾಗಿ ಮನದಾಳದ ನೋವಿನಿಂಗಿತವನ್ನು ನಿಮ್ಮ ಹೃದಯಾಳಕ್ಕೆ ತಟ್ಟುವುದಕ್ಕಾಗಿ ಬಂದೆ ಸ್ವಾಮಿ. ಏನಿದು ಜಾನೆ, ನೀನಿಂತು ಕೊರಗುವುದೇ? ಏನಿದೆ ನಿದು ವಿಧುವದನೆ ಏನಿದೆ ನಿದು ವಿಧುವದನೆ ನಿಜಾಣೆ ಏನಿದು ಏನಿದೆ ನಿದು ವಿಧುವದನೆ ವಿಧುವದನೆ ನಿಜಾಣೆ ಮರುಗುವದೆ ಮಮ ಪ್ರಿಯೆ ಜಾಣೆ ನಿಜಾಣೆ ಮರುಗುವದೆ ಮಮ ಪ್ರಿಯೆ ಮಮ ಪ್ರಿಯೆ ಜಾಣೆ ತಾನರಿಗೆ 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 ಕುಂದೇನೋ ಬೇಳೋ ಗ್ಲಾನಮುಖಿಯೇ ತಾನರಿಗೆ ಕುಂದೇನೋ ಬೇಳೆ ಗ್ಲಾನಮುಖಿಯೇ ಗ್ಲಾನಮುಖಿಯೇ ಏನಿದೆ ನಿದು ವಿಧುವದನೆ ನಿಜಾಣೆ ಮರುಗುವದಿಗೆ ಮಮ ಪ್ರಿಯೆ ತಾನರಿಗೆ ಕುಂದೇನೋ ತಾನರಿಗೆ ಕುಂದೇ ಬೇಳೋ ಜ್ಞಾನ ಮುಖಿಯೇ ಏನಿದೋ ಏನಿದೋ ಏನಿದು ಕೌಸಲ್ಯ, ಸ್ವಾಮಿ. ಚಕ್ರವರ್ತಿಯಾಗಿ ಸಿಂಹಾಸನಾರೂಢನಾದವನು ನಾನು. ನನ್ನ ಜೊತೆಗೆ ಸಮದಂಡಿಯಾಗಿ ಪಟ್ಟದ ಮಹಿಷಿಯಾದವಳು ನೀನು. ಹಾ. ಚಿಂತಾಕ್ರಾಂತರಾಗುವುದು, ಚಿಂತಾಕ್ರಾಂತ ರಹಿತರಾಗುವುದು, ಈ ಮಧ್ಯೆ ಸಚ್ಚಿಂತನೆಯಿಂದ ಏಳಿಗೆಯ ಪಥವನ್ನು ಹಿಡಿದು ಸಾಗುವುದು. ಹೀಗೆ ಮೂರು ತೆರನಾದ ಹಾದಿಯಲ್ಲಿ ಸಾಗುವವರನ್ನು ನಾವು ಕಾಣಬಹುದು. ನೀನಾಗಲಿ ನಾನಾಗಲಿ ಲೋಕದೇಳಿಗೆಯ ಹೊಣೆಯನ್ನು ಹೊತ್ತವರು. ನಿಜ ಸ್ವಾಮಿ. ತ್ಯಾಗದ ಆದರ್ಶವುಳ್ಳವರಿಂದ ಮಾತ್ರ ಇದು
ಇದು ಸಾಧ್ಯ. ಚಿಂತೆ ಮಾಡುತ್ತಾ ಮೂಲೆ ಗುಂಪಾಗುವುದು ನಮ್ಮ ಜಾಯಮಾನವಲ್ಲ. ಆದರೆ ಅಗತ್ಯ ಕಾರ್ಯಕ್ಕೆ ಚಿಂತೆ ಮಾಡಲೇಬೇಕಲ್ಲವೇ ಸ್ವಾಮಿ? ಸಾಕಷ್ಟು ಕಷ್ಟ ಕಾರ್ಪಣ್ಯಗಳಿದ್ದರೂ ಅದರ ಬಗ್ಗೆ ಚಿಂತಾರಹಿತನಾಗಿ ಸಾಗುವ ಹೊಣೆಗೇಡಿತನದ ಬದುಕು ನನ್ನದಲ್ಲ. ಆದರೂ ಸಾಕಷ್ಟು ಕಷ್ಟ ಕೋಟಲೆಗಳಿದ್ದರೂ ಅದನ್ನು ನಿವಾರಿಸುತ್ತಾ ಮುನ್ನಡೆಯುವುದು ಸದ್ಧರ್ಮ ಸತ್ಕರ್ಮ. ಹೇಳು ಸುಶೀಲೆ, ನಿನಗೇನಾಯಿತು? ಮಮ ಪ್ರಿಯೆ ಜಾಣೆ ನೀನು, ನಾನರಿಯದ ಕೊಂದೇನು ತಿಳಿಸುವೆಯಾ? ಪ್ರೀತಾ ಕೇಳು, ಪ್ರೀತ ಕೇಳು, ತಿಳಿಯದಿಹುದೇ ಪ್ರೀತಕ್ಕೆ ಏಳು ತಿಳಿಯದಿಹುದೇ. ವಂಶ ಬೆಳಗ್ಗೆ ಜಾತನನ್ನು ಪಡೆಯಬಹುದೇ ಜಾತನನ್ನು ಪಡೆಯಬಹುದೇ ಜಾತನನ್ನು ಪಡೆಯಬಹುದೇ ಪ್ರೀತ ಯಾತಕ್ಕಿಂತೂ ಬಂಜೆಯಾಗಿ ಸೋತು ಹೋದೆ ಬಾಳಿನಲ್ಲಿ ಯಾತಕ್ಕಿಂತೂ ಬಂಜೆಯಾಗಿ ಸೋತು ಹೋದೆ ಬಾಳಿನಲ್ಲಿ ಮಾತನಾಡದಂತೂ ಸುತ್ತ ಹೇತುಗೈವ ಪಾಪ ಶಂಕೆ ಎಂದು ಸುತ್ತ ಹೇತುಗೈವ ಪಾಪ ಶಂಕೆ ಯಾತಕ್ಕಿಂತೂ ಬಂಜೆಯಾಗಿ ಸೋತು ಹೋದೆ ಬಾಳಿನಲ್ಲಿ ಮಾತನಾಡಲೆಂದು ಸುತ್ತ ಹೇತುಗೈವ ಪಾಪ ಶಂಕೆ ಪ್ರೀತ ಕೇಳು ತಿಳಿಯದಿಹುದೇ ಪ್ರೀತ ಕೇಳು ತಿಳಿಯದಿಹುದೇ ಪ್ರಿಯಕರ, ಪ್ರಿಯೇ, ಉದ್ಯೋಗಂ ಪುರುಷ ಲಕ್ಷಣಂ. ಪುರುಷನಾದವನು ತಾನು ಮಾಡುವ ಕರ್ತವ್ಯದ ಬಗ್ಗೆಯೇ ಸದಾ ಚಿಂತಿತನಾಗಿರುತ್ತಾನೆ.
ಇದು ಒಳ್ಳೆ ಕತೆ ಅಲ್ಲ. ಉದ್ಯೋಗವಿಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಹೇಳು? ಒಬ್ಬ ಸೋಮಾರಿ ನಿಕೃಷ್ಟನಲ್ಲವೇ? ಸದಾ ಅವರಿವರ ಅವಹೇಳನಕ್ಕೆ ಒಳಗಾಗುತ್ತಾ ಇರುತ್ತಾನೆ. ಹಾಗಾಗಿ ಪುರುಷನಿಗೆ ಉದ್ಯೋಗವೇ ಲಕ್ಷಣ. ಹಾ. ಆದರೆ ಮಹಿಳೆಗೆ ಗೃಹಿಣಿ ಗೃಹ ಮುಚ್ಚತೆ. ನಿಜ ಸ್ವಾಮಿ, ಮನೆಯಾಗಲಿ ಅರಮನೆಯಾಗಲಿ ಗೃಹದ ಉತ್ಕೃಷ್ಟತೆಗೆ ಗೃಹಿಣಿ ಕಾರಣೀಭೂತಳಾಗುತ್ತಾಳೆ. ಹಾ. ನನಗೂ ಕೂಡ ಆ ಆದರ್ಶದಲ್ಲಿ ಮುನ್ನಡೆಯಬೇಕೆಂಬ ಆಸೆ ಇಲ್ಲವೇ? ಅದಕ್ಕೇನು ಕೊರತೆ? ನೀನು ಆದರ್ಶ ನಾರಿಯೇ ಅಲ್ಲವೇ? ಸಚ್ಚಿಂತನೆ, ಸದ್ವರ್ತನೆ ಎಲ್ಲವನ್ನು ಆಂತುಕೊಂಡು ಸಂಸ್ಕಾರದ ಅರಿವುಳ್ಳವಳಾಗಿದ್ದೇನೆ. ತಾನು ನಡೆಯುವ ಬಗೆಯಲ್ಲಿ ಊನಳಾಗದಂತೆ ಸದಾ ಜಾಗೃತಳಾಗಿದ್ದೇನೆ ಸ್ವಾಮಿ. ಹಾಗಿದ್ದರೆ ಮತ್ತೇನು ವ್ಯಸನ? ಹೆಣ್ಣಿನ ಬಾಳಿನಲ್ಲಿ ಸಾರ್ಥಕತೆಯನ್ನು ಪಡೆಯುವುದು ಯಾವಾಗ ಸ್ವಾಮಿ? ಯಾವಾಗ? ಗಂಡನಿಗೆ ತಕ್ಕ ಸಹಧರ್ಮಿಣಿಯಾದಾಗಲ್ಲವೇ? ಅಲ್ಲಿಗೆ ಮುಗಿದು ಹೋಗುತ್ತದೆ. ಮತ್ತೆ ಹೆಣ್ತನ ಸಾರ್ಥಕವಾಗುವುದು ಸಂತಾನ ಭಾಗ್ಯದಿಂದ ಅಲ್ಲವೇ ಸ್ವಾಮಿ? ಓಹೋ ಕೌಸಲ್ಯೇ, ಮಕ್ಕಳಿಲ್ಲದ ವ್ಯತೆ ನಿನ್ನನ್ನು ಆವರಿಸಿತೆ. ಪ್ರೀತಾ, ಹಾ. ನಿನ್ನ ವಂಶ ಬೆಳಗ್ಗೆ ಜಾತನನ್ನು ಪಡೆಯಬಹುದೇ? ಅಂದರೆ ನಮಗಿನ್ನು ಸಂತಾನ ಭಾಗ್ಯವಾಗಬಹುದೇ ಸ್ವಾಮಿ? ಯೌವನ ಕಮರಿ ಹೋಯಿತೆ, ನಾವೇನು ಮುದುಕರಾಗಿ ಹೋದೆವೆ? 50,000 ವರ್ಷಗಳಿಗೂ ಮಿಕ್ಕಿದ ಆಳ್ವಿಕೆ ನಿಮ್ಮದಲ್ಲವೇ ಸ್ವಾಮಿ? ಇರಲಿ ಬಿಡು, ಅದಕ್ಕೇನಂತೆ. ದೇಹ ಎಲ್ಲಿಯವರೆಗೆ ಸುಸ್ಥಿತಿಯಲ್ಲಿರುವುದೋ ಅಲ್ಲಿಯವರೆಗೆ ಸಂತಾನಕ್ಕೇನು ಕೊರತೆಯಾಗಲಾರದು. ನೀವು ಹೀಗೆ ಹೇಳುತ್ತಾ ಕಾಲವನ್ನು ಕಳೆಯುತ್ತೀರಿ. ಪ್ರಯತ್ನಶೀಲರಾಗಬೇಡವೇ ಸ್ವಾಮಿ? ನಾನೇನು ಹಿಂದುಳಿದಿದ್ದೇನೆಂದು ಭಾವಿಸಿದೆಯಾ? ಕೌಸಲ್ಯ, 3 ರಾಣಿಯರಿದ್ದರು, ನಿಮಗೇನು ಕೊರತೆಯಾಯಿತೆ? ಒಂದು ದಿನವಾದರೂ ನಿಮಗೆ ಅನಿಸಿದೆಯೋ? ಹಾಗಲ್ಲ ಪ್ರಾಣನಾಥ. ಮತ್ತೆ ಹೇಗೆ? ಬಂಜೆಯಾಗಿ ಅವರಿವರ ಅಣಕದ ಮಾತುಗಳನ್ನು ಕೇಳಿ ದಿನ ಕಳೆಯುವ ನತಭಾಗ್ಯಳು ನಾನಾದೆನಲ್ಲ. ಅವರಿವರು ಹೇಳಿದ ಹರಕೆಗಳನ್ನೆಲ್ಲ ಹೊತ್ತಾಯ್ತು. ಅರಮನೆಯ ಮೊಗಸಾಲೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿರುವ ನಮಗೆ ಬೇರೇನು ವ್ಯಾಧಿ ಇಲ್ಲ. ಹೀಗಿರುವಾಗ ಯಾವ ಪಾಪ ಕಾಡುತ್ತಿದೆಯೋ ಅವಹೇಳನಕ್ಕೆ ಒಳಗಾದೆನಲ್ಲ, ಏತುಗಳಾದೆನಲ್ಲ. ಮನದನ್ನೇ ಕೊರಗಬೇಡವೇ? ವಿಧಿಯ ಚಿತ್ತವ ಬಲ್ಲರಾರೋ ಸೋಮಾಗಿ. ವಿಧಿಯ ಚಿತ್ತವ ಬಲ್ಲರಾರೋ ಸೋಮಾಗಿ. ಬತು ಬಂಧು ಮರುಗ ಬಿಡಲೆ ಮನವಿಂಗಿ. ಸೋದರಿ ಸಂತಾನದ ತನುರಂಗನಾಥ. ಸೋದರಿ ಸಂತಾನದ ತನುರಂಗನಾಥ. ಮೋದಗದಿ ಹುದೆ ಪುತ್ರ ಆಗ್ಯಲೋದಾರ್ಥ. ಕೌಸಲ್ಯ, ಸ್ವಾಮಿ, ಮರುಗಬೇಡವೇ? ಪ್ರತಿಯೊಬ್ಬರಿಗೂ ಅವರವರದೇ ವಿಧಿಯೆನ್ನುವುದಿದೆ. ನಿಯತಿಯನ್ನು ಬಲ್ಲವರಾರು ಏಳು. ಎಲ್ಲರೂ ಆ ವಿಧಿಯ ಚಿತ್ತದಂತೆ ಮುನ್ನಡೆ ಇಡುತ್ತೇವೆ ಅಷ್ಟೇ. ಪುರದ ಏಳಿಗೆಗೆ ಬದುಕೆಂಬುದು ನಾವೇನು ಕಾಡಿ ಬೇಡಿ ಪಡೆದಿರುವುದಲ್ಲ. ವಂಶದ ಹಿನ್ನೆಲೆ, ಹುಟ್ಟಿದ ಮೇಲೆ ಪಡೆದ ಸಂಸ್ಕಾರ, ಅದಕ್ಕೆ ಅನುಗುಣವಾಗಿ ಜೀವನ ಸಾಗುತ್ತದೆ ಅಷ್ಟೇ. ನೀನಾಗಲಿ ನಾನಾಗಲಿ
ಒಳ್ಳೆಯ ಕೆಟ್ಟ ಹಾದಿಗೆ ಸಾಗದೆ ಒಳ್ಳೆಯ ಹಾದಿಗೆ ಸಾಗುವುದೇ ನಮ್ಮ ಕರ್ತವ್ಯವಾಗಿದೆ. ಹಾಗೆಯೇ ಬಡತನದಿಂದ ಸಿರಿತನದ ಕಡೆಗೂ ಸಾಗುವುದು ಕೂಡ ವ್ಯಕ್ತಿಯ ಕೈಯಲ್ಲಿದೆ. ಹೀಗೆ ಎಲ್ಲವೂ ಸರಿಯಾಗಿದ್ದರೂ ಕೂಡ ಸಂತಾನವಾಗಿಲ್ಲವೆಂದಾದರೆ ಅದಕ್ಕೆ ದೈವದ ಇಚ್ಛೆಯೇ ಕಾರಣವಾಗಿರುತ್ತದೆ. ನಿನ್ನ ಪಾಪವೋ ನನ್ನ ಪಾಪವೋ ಆ ಚಿಂತನೆಗೆ ಅರ್ಥವೊಂದು ಕಾಣದು. ನಾವು ಇಷ್ಟರವರೆಗೆ ಒಳ್ಳೆಯದನ್ನೇ ಮಾಡಿರುವುದರಿಂದ ನಮಗೆ ಒಳ್ಳೆಯದು ಆಗಲೇಬೇಕಲ್ಲವೇ? ಆದರೆ ಆಗಿಲ್ಲವಲ್ಲ ಸ್ವಾಮಿ. ನೀವು ಪುತ್ರ ಸಂಪನ್ನತೆಯ ವಿಚಾರವನ್ನು ಲಘುವಾಗಿ ತೆಗೆದುಕೊಳ್ಳುತ್ತೀರಿ. ಆದರೆ ನಾನು ಅಬಲೆಯಲ್ಲವೇ? ಸತ್ಸಂತಾನದ ಚಿಂತನೆಯಿಂದ ಹಿಂದುಳಿಯಲಾಗುತ್ತದೆಯೇ ಸ್ವಾಮಿ? ಕೌಸಲ್ಯ, ಮನಸ್ಸಿನ ಸ್ಥಿತ ಪ್ರಜ್ಞತೆಯನ್ನು ಕಳೆದುಕೊಳ್ಳಬೇಡ. ಮರುಗಬೇಡವೇ ಮನದೊಳಗೆ. ಪುರದ ಏಳಿಗೆಗೆ, ಸಮಾಜದ ಏಳಿಗೆಗೆ, ಬಂಧುಗಳ ಏಳಿಗೆಗೆ ಅಹರ್ನಿಶಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದವನು ನಾನು. ಆದರ್ಶಕರ ಬೋಧನೆಯನ್ನು ಮಾಡಿದವನು. ಆ ಬಾಲವೃದ್ಧರ ಉದ್ಧಾರವನ್ನು ಕಂಡುಕೊಂಡವನು. ಹೀಗಿರುವಾಗ ನಮಗೆ ಸಂತಾನವಾಗದೇ ಹೋದಿತೆ. ಚಿಂತೆ ಎಂಬ ಆ ಉರಿಗೆ ನೀನು ಒಳಗಾಗುವುದು ಬೇಡವೇ? ಸಂತಾನದಾತನಾದ ಆ ರಂಗನಾಥ ಸ್ವಾಮಿ ನಮಗೆ ಅನುಗ್ರಹ ಮಾಡದೇ ಹೋದನೆ. ನಮ್ಮ ಹಿರಿಯರು ಬಾಳಿದ್ದು ಲೋಕಾರ್ಥವಾಗಿ, ನಾವು ಕೂಡ ಬಾಳಿದ್ದು ಲೋಕಾರ್ಥವಾಗಿ ಅಲ್ಲವೇ? ಹೀಗಿರುವಾಗ ಈ ವಂಶ ಕಮರಿ ಹೋಗುವುದೇ? ಎಲ್ಲಿಯ ತನಕ ಸೂರ್ಯನ ಕಿರಣಗಳು ಹಬ್ಬುವುದು ಅಲ್ಲಿಯ ತನಕ ಧರ್ಮವನ್ನು ಸಂರಕ್ಷಿಸಿದವರು ಸೂರ್ಯವಂಶೀಯರು. ಆ ಸದ್ಧರ್ಮದ ಸತ್ವಲವಿಲ್ಲದೆ ಹೋದಿತೆ. ಒದಗದಿಹುದೇ ನಮಗೆ ಪುತ್ರ ಭಾಗ್ಯ. ಹೀಗಿರುವಾಗ ತಲೆ ಕೆಡಿಸದಿರು. ತಾಳು ತಾಳು ಒಳಿತಾಗುತ್ತದೆ. ಜೀವಿತೇಶ, ನಮ್ಮ ಆಯುರ್ಭಾಗ್ಯ ಸ್ಥಿರವೇನೋ ಮತ್ಕಾಂತ, ಸ್ಥಿರವೇನು ಮತ್ಕಾಂತ? ಆಯುರ್ಭಾಗ್ಯವು ಸ್ಥಿರವೇನೋ ಮತ್ಕಾಂತ. ಕಾಯದ ಕಾಂತಿ ಕಮರುತ್ತಿದೆ ಪ್ರೀತ, ಕಾಯದ ಕಾಂತಿ ಕಮರುತ್ತಿದೆ ಪ್ರೀತ. ಹೇತುವಾಗದೆ ಜಾತರಿಲ್ಲದ ಬಾಡು, ಜಾತರಿಲ್ಲದ ಬಾಳು. ಹೇತುವಾಗದೆ ಜಾತರಿಲ್ಲದ ಬಾಡು. ನ್ಯಾಯವೆಂದಿದ್ದಕ್ಕೆ ಹಾದಿಯ ಕಾಣೆ ಬೇಡು, ನ್ಯಾಯವೆಂದಿದ್ದಕ್ಕೆ ಹಾದಿಯ ಕಾಣೆ ಬೇಡು. ಆಯುರ್ಭಾಗ್ಯವು ಸ್ಥಿರವೇನೋ ಮತ್ಕಾಂತ. ವಲ್ಲಭ, ಕಾಂತೆ, ಒಂದು ಮನೆತನದ ಏಳಿಗೆಯಲ್ಲಿ ಸತಿಯ ಪಾತ್ರ ಬಹಳ ಮುಖ್ಯವಾದುದೇ ಅಲ್ಲವೇ? ನಿಜ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಪೂಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯ ಧರಿತ್ರಿ. ಇದೆಲ್ಲವೂ ಅಕ್ಷರಶಃ ನಿನಗೊಪ್ಪುತ್ತಿದೆ ಕೌಸಲ್ಯ. ಕುಲವತಿ ನೀನಹುದೇ. ಏನೇ ಆದರೂ ಕೂಡ ತನು ಸ್ಥಿರವಲ್ಲ ತಾನೆ. ಆಯುರ್ಭಾಗ್ಯವು ಸ್ಥಿರವೇನೋ ಮತ್ಕಾಂತ. ಕಾಯದ ಕಾಂತಿ ಕಮರುವುದು ನಿಮಗರಿವಿದೆಯೇ ಸ್ವಾಮಿ? ಬಂಧುರಾಂಗಿ, ಸ್ವಾಮಿ. ನಿನ್ನನ್ನು ನಿತ್ಯ ನೋಡುವವನು ನಾನು. ನೀನು ಹೇಗಿದ್ದಿ, ನಾನು ಹೇಗಿದ್ದೆ, ನಮಗಿರುವ ಕುಂದೇನು ಅದರ ಬಗ್ಗೆ ಲಕ್ಷ್ಯವಿಲ್ಲವೆಂದು ಭಾವಿಸಿದೆಯಾ? ಆಗಲ್ಲ ಸ್ವಾಮಿ. ಸಂತಾನದ ಬಗ್ಗೆ ನಾವು ಜಾಗೃತರಾಗಲೇಬೇಕು.
ನಾಳೆ ಆದೀತು, ನಾಡಿದ್ದು ಆದೀತು ಎಂದು ಭಾವಿಸಿದರೆ ಹುಂಬತನದ ಪರಮಾವಧಿ ಆದೀತು. ಹಾ. ಯೌವನ ಕಾಲದ ಮಿತಿಯೊಳಗೆ ಸಂತಾನ ಭಾಗ್ಯ ಪಡೆಯಲೇಬೇಕಾಗುತ್ತದೆ. ಎಲ್ಲದಕ್ಕೂ ಯೋಗವಿರಬೇಕಲ್ಲ. ಆ ಕಾಲ ಸರಿದು ಹೋದರೆ ಮತ್ತೆ ಹಿಂದಿರುಗಿ ಬರುತ್ತದೆಯೇ ಸ್ವಾಮಿ. ಯೋಗ ಬರಬೇಕಲ್ಲ ಕೌಸಲ್ಯೆ. ಯೋಗವೆಂದು ಸುಮ್ಮನೆ ಕುಳಿತರೆ ಆಗದು ಸ್ವಾಮಿ. ಹಾ. ಹೇಯವಾಗದೆ ಜಾತರಿಲ್ಲದ ಬಾಳು, ವೃದ್ಧಾಪ್ಯದಲ್ಲಿ ಮಕ್ಕಳು ನಮ್ಮನ್ನು ನೋಡಬೇಕು, ಅದಕ್ಕಾಗಿ ಮಕ್ಕಳು ಬೇಕು ಎನ್ನುವ ಸ್ವಾರ್ಥ ನನ್ನದಲ್ಲ. ಹಾ. ಮಕ್ಕಳಿಲ್ಲದ ಬಾಳು ಬರಡು, ಬಂಜೆ ಎಂಬ ಅಪಖ್ಯಾತಿ, ಅದಕ್ಕೆ ನಾನೊಲ್ಲೆ. ಮತ್ತೆ ನಿಯೋಗ ಪದ್ಧತಿಗೆ ಅವಕಾಶ ಏಕೆ ಸ್ವಾಮಿ? ಕಾಲ ಇನ್ನೂ ಮಿಂಚಿಲ್ಲ. ಹಾ. ದಿನನಿತ್ಯವೂ ದೇವರನ್ನು ಬೇಡಿದವಳು ನಾನು. ಹಾ. ನನಗೇಕೆ ಈ ಕಷ್ಟ? ಕೌಸಲ್ಯ, ನಿನ್ನ ವ್ರತ ಜಪ ಎಲ್ಲದಕ್ಕೂ ಒಂದು ವಿಧಿ ಎನ್ನುವುದಿದೆ. ಹಾ. ದುರ್ಗಮ ಹಾದಿಯಲ್ಲಿ ಸಾಗುವುದು ನಮಗೆ ಲಕ್ಷಣವಲ್ಲವೇ? ಆದರೂ ಪ್ರಯತ್ನ ಬೇಕೇ ಬೇಕಲ್ಲ ಸ್ವಾಮಿ. ನಿಮ್ಮ ರಾಜಕೀಯದ ಕಾರ್ಯದ ಒತ್ತಡವನ್ನು ಬದಿಗಿರಿಸಿ ಹಾ. ಸಂಸಾರಕ್ಕೆ ಮುಖಾಮುಖಿಯಾಗಲಿ ಎಂದು ಅವರಿವರು ಹೇಳಿದ ಮಾತನ್ನು ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ಹಾ. ನಿಮಗೆ ನಿಮ್ಮದೇ ಧ್ಯೇಯವಲ್ಲವೇ ಸ್ವಾಮಿ? ಕೌಸಲ್ಯ, ನನ್ನನ್ನು ದಿನನಿತ್ಯ ನೋಡುವವಳು ನೀನು. ನಿನ್ನ ಮನವನ್ನು ನಾನು ಬಲ್ಲೆ. ಹಾ. ನಿನ್ನ ಮನವನು ಬಲ್ಲೆ ಗುಣಯುತೆ, ನಿನ್ನ ಮನವನು ಬಲ್ಲೆ ಗುಣಯುತೆ, ಎನ್ನ ತನು ಮನ ಕೊರತೆಯುವುದೇ, ಎನ್ನ ತನು ಮನ ಕೊರತೆಯುವುದೇ, ಸನ್ನುಧಾಂಗಿಯೇ ರನ್ನೆ ಬರಿಸಿದೆ ಮೂವರಾಗಿ ಹರೋ, ಮುನ್ನ ಬೇಳೋ ದೇಗ ಋಷಿಯೇ, ಸನ್ನುತಾಂಗಿಯೇ ರನ್ನೆ ಬರಿಸಿದೆ ಮೂವರಾಗಿ ಹರೋ, ಮುನ್ನ ಬೇಳೋ ದೇಗ ಋಷಿಯೇ, ಜನ್ಮ ಜನ್ಮದ ನಂಟೋ, ಜನ್ಮ ಜನ್ಮದ ನಂಟೋ, ನೀ ತಾಳೋ, ನೀ ತಾಳೋ ತಾಳಿನ್ನೋ, ಸುತ ಸಂಪನ್ನನಾಗುವೆ ದಿಟಬಹುದು ಬಾಲೆ, ಜನ್ಮ ಜನ್ಮದ ನಂಟೋ, ನೀ ತಾಳಿನ್ನೋ, ಸುತ ಸಂಪನ್ನನಾಗುವೆ, ಸಂಪನ್ನನಾಗುವೆ ದಿಟಬಹುದು ಬಾಲೆ, ನಿನ್ನ ಮನವನು ಬಲ್ಲೆ ಗುಣಯುತೆ, ಎನ್ನ ತನು ಮನ ಕೊರದಿಹುದೇ ರಮಣೀಯೇ, ಕಾಂತೆ ಕೌಸಲ್ಯೆ, ಸ್ವಾಮಿ. ಇಂದಿಗೂ ಕೂಡ ನೀನು ನನ್ನೆದುರು ಬಾಲೆಯಾಗಿಯೇ ಇರುವೆ. ನಿನ್ನ ಕೋಮಲ ಸ್ವರ, ಮುಗ್ಧವಾದ ಮಾತು ಮನವು ಕರಗದೆ ಹೋದಿತೆ. ನಿನ್ನ ಮನವನ್ನು ನಾನು ಬಲ್ಲೆ, ನನ್ನ ಮನವನ್ನು ನೀನು ಬಲ್ಲೆ. ತನುವಿನ ತೃಷೆಯೇ ಯಾವುದೂ ಅತಿಯಾಗಿಲ್ಲ, ಯಾವ ಕೊರತೆಯೂ ಕೂಡ ನಮಗಿಲ್ಲ. ಸನ್ನು ತಾಂಗಿಯೇ ರನ್ನೇ ಕೇಳು, ಸಂತಾನಕ್ಕಾಗಿಯೇ ಮೂವರನ್ನು ಹೊರಿಸಿದ್ದೇನೆ. ಧರ್ಮ, ಅರ್ಥ, ಕಾಮ, ಮೋಕ್ಷವೆನ್ನುವುದು ಪುರುಷಾರ್ಥ ತಾನೆ. ಸದ್ಧರ್ಮದಲ್ಲಿ ನಡೆಯಬೇಕು, ಅಗತ್ಯವಿದ್ದಷ್ಟೇ ಅರ್ಥ ಸಂಪಾದನೆ ಮಾಡಬೇಕು. ಆಚಾರ ಭ್ರಷ್ಟತೆ ಇಲ್ಲದೆ ಸತ್ಕಾಮ ಈಡೇರಿಸಬೇಕು. ಸಂತಾನದ ಉದ್ದೇಶವೂ ಕೂಡ ಸತ್ಕಾಮಕ್ಕಾಗಿಯೇ ಅಲ್ಲವೇ? ಕೊನೆಗೆ ದೊರೆಯುವಂಥದ್ದು ಮುಕ್ತಿ. ಹಾಗಾಗಿ ನಿನ್ನ ಆಕಾಂಕ್ಷೆ ಆಗಿರುವಾಗ ಕೊನೆಗೆ ದೊರಕುವುದು ಮುಕ್ತಿ. ಋಣಾನುಬಂಧೇನ ಪಶು ಋಣಾನುಬಂಧ ರೂಪೇಣ
ಪಶು ಪತ್ನಿ ಸುತಾಲಯ. ನಿನ್ನ ಆಕಾಂಕ್ಷೆ ಎಂದಿಗೂ ಬಂಜೆಯಾಗಲಾರದು. ಸುತ ಸಂಪನ್ನನಾಗುವೆ ದಿಟವು. ಆ ಬಗ್ಗೆ ಎಚ್ಚರ ವಹಿಸುತ್ತೇನೆ, ಜಾಗೃತನಾಗುತ್ತೇನೆ. ಅಲ್ಲದೆ ನಿನ್ನನ್ನು ಸಂತೋಷಪಡಿಸುವೆ. ಮಕ್ಕಳನ್ನು ಮನೆ ತುಂಬಿಸಿ ಆಡಿಸುವ ಸೌಭಾಗ್ಯ ಆ ರಂಗನಾಥ ಸ್ವಾಮಿ ನಮಗೆ ಅನುಗ್ರಹಿಸಲಿ. ನೀನಿನ್ನು ನಿರ್ಗಮಿಸು ಬಾಲೆ, ಅಂತಃಪುರವನ್ನು ಸೇರಿಕೋ. ಆಗಲಿ ಪ್ರಾಣೇಶ, ಕಾಲದ ನಿರೀಕ್ಷೆಯಲ್ಲಿರುತ್ತೇನೆ. ಮಡದಿಯನು ಸಂತವಿಸಿ ಕಳುಹಲು, ಮಡದಿಯನು ಸಂತವಿಸಿ ಕಳುಹಲು, ಪೊಡವಿ ಬಾಲಕ ನೆಡೆಗೆ ವನ ಜನರೊಡನೆ ಬರುತ್ತಾ ಕ್ಷಣವೇ ಕುಂದು ಕೊನತೆಗಳೆಲ್ಲವನು ಗಡಬಡಿಸಿ ಮಾತಾಡಿ ಮೃಗಗಳ ತುಡುಕುವ ಪರಿಗಳನ್ನು ವಿವರಿಸೆ ಮಿಡುಕಿ ಮುಂದೊತ್ತಿದರು ನೃಪನೆಡೆಗಾಗಿ ಬೇಡುತ್ತ ಲಾಲಿಸಿ ಕೆಡು ಕೆಡೈ ಜನಪ ಲಾಲಿಸಿ ಕೆಡು ಕೆಡೈ ಜನಪ ಒದಗಿಹುದು ಕಷ್ಟ ಕೂಳ ಮೃಗಂಗಳಿಗೆ ಗದ್ದಲಿಪ ಬಾಳತಿ ಕಷ್ಟವು ಗೋಳಲು ನೀಗಿಸು ಹಡೆಗರಿದ ಕೃಷಿ ಮೂಲವೇ ಹೋಯಿತು ಲಾಲಿಸಿ ಕೇಳು ಕೇಳೈ ಜನಪ ಒಡೆಯ ಒಡೆಯ, ಸೇಲಂ ಸೇಲಂ. ಏನು ಅದು? ಓಹೋ, ವಂದನೆ ಸಲ್ಲಿಸಿರುವೆ. ಹೋಯ್ತಲ್ಲಲ್ಲ ಬುದ್ಧಿ, ಹೋಯ್ತಲ್ಲಲ್ಲ. ಅಲ್ಲಲ್ಲ ಅಲ್ಲಲ್ಲ, ಏನು ಹೋಯ್ತು? ಕಿರ್ಚಿ ಮೂಲ ಹೋಯ್ತು ಬುದ್ಧಿ, ಕಿರ್ಚಿ ಮೂಲ ಹೋಯ್ತು. ಅಂದರೆ ನಿನ್ನ ಭಾಷೆಯೇ ಅರ್ಥವಾಗದು. ಕಿರ್ಚಿ ಬುದ್ಧಿ, ಕಿರ್ಚಿ ಕಿರ್ಚಿ. ಓಹೋ, ಕೃಷಿ ಮೂಲ ಹೋಯಿತೆ. ಹೋ ಬುದ್ಧಿ. ಹೌದೌದು, ಆಧುನಿಕತೆ ಬಂದಾಗ ಹಳೆತನ ಹೋಗಲೇಬೇಕಲ್ಲವೇ? ಹೂ ಬುದ್ಧಿ, ಈಗ ಯಾರಿಗೂ ಕಿರ್ಚಿ ಬೇಡ, ಜಾಗ ಬಿಟ್ಟು ಎಲ್ಲೆಲ್ಲೋ ಹೋಗುವ ಪರಿಸ್ಥಿತಿ ಬಂದಿದೆ. ಏನು ಉದ್ಯೋಗ ನಿಮಿತ್ತ ಪರದೇಶಕ್ಕೆ ಹೋಗುವುದೇ? ಅಲ್ಲ ಬುದ್ಧಿ, ಊರಲ್ಲೇ ಪರದೇಶಿಗಳಾಗುವುದು. ಅಂದರೆ ಅದು ಹೇಗೆ? ಈಗ ಯಾರಿಗೂ ಕಿರ್ಚಿ ಬೇಡ ಬುದ್ಧಿ. ಹಾ. ಕಿರ್ಚಿಲ್ಲದೆ ಹಣ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜೀವಕ್ಕೆ ಕಟ್ಟೆ ಇಲ್ಲ, ಎಲ್ಲ ಗಡಗಡ ಬಡಬಡ ಪಡಪಡ ಬುದ್ಧಿ. ಏನು ಅದು ಗಡಗಡ ಬಡಬಡ ಪಡಪಡ? ಗಡಗಡ ನಡುಗುವುದು ಬುದ್ಧಿ, ಬಡಬಡ ಗತಿ ಇಲ್ಲ ಬುದ್ಧಿ, ಪಡಪಡ ಓಡುವುದು ಬುದ್ಧಿ. ವನಪಾಲಕರೇ, ನನ್ನ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವೂ ಸುಗಮವಾಗಿಯೇ ಇರಬೇಕು. ಹಾ. ಯಾರಿಗೂ ಯಾವುದೇ ಭಯಭೀತಿ ಇರಬಾರದು. ಹಾ. ಹೀಗಿರುವಾಗ ನಿಮಗೆ ಬಂದಿರುವ ಕಷ್ಟವೇನು ನನ್ನಲ್ಲಿ ಕೇಳಿಕೊಳ್ಳಿ, ನಿವಾರಿಸುತ್ತೇನೆ. ಬುದ್ಧಿ, ಹಾ. ಗಡಗಡ ನಡುಗುವುದಕ್ಕೆ ಕಾರಣ ಕಾರಕಡ್ಡಿ, ಬಲಿಪೆ, ಸಿಂಗೆ, ಮಂಗೆ, ಕಾಡುಕೋಣ, ಚಿತ್ತುಪುಳಿ, ಹೆಬ್ಬಾವು, ಕನ್ನಡಿ, ಪಕ್ಷಿಸಾಲ, ಕುಕ್ಕುಟ ಎಲ್ಲ ಮುತ್ತಿದೆ ಮುತ್ತಿದೆ ಬುದ್ಧಿ. ಓಹೋ, ಹುಲಿ, ಕಾಡ್ಕೋನ, ಹೆಬ್ಬುಲಿ, ಸಿಂಗಲೀಕ, ಮರಕುಟಿಕಗಳಿಂದ ನಿಮಗೆ ತೊಂದರೆಯಾಯಿತೆ? ಹೂ ಬುದ್ಧಿ, ಕೃಷಿ ಇಲ್ಲದೆ ಹಣ ಇಲ್ಲ, ಗೆಡ್ಡೆ, ಗೆಣಸು, ಬೊಂಡ, ಕಂಡ ಯಾವುದೂ ಇಲ್ಲ ಬುದ್ಧಿ. ಮಂಗಗಳ ಕಾಟ ಬುದ್ಧಿ, ಕೆಳಗೆ ಕೆನೆ ಹಂದಿಗಳ ಕಾಟ, ದಾಡೆ ಹಂದಿಗಳ ದೋಡೆ, ಇಲಿ ಹೆಬ್ಬುಲಿಗಳ ಮಾಟೆ ಓಟೆ. ಎಲ್ಲ ಊರಿನ ಭಾಷೆ. ಒಟ್ಟಿನಲ್ಲಿ ಭಾಷಾ ಸಂಕ್ರಮಣವಾಗಿ ಮಾತನಾಡುವವನಿಗೆ ಭಾಷೆ ಇಲ್ಲ ಅನ್ನುವ ಸ್ಥಿತಿ. ಅಯ್ಯ, ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡೆ. ಹಾ. ಬಿಡಿ ಬಿಡಿ ಚಿಂತೆಯ. ಉರಿ ಕೂತಲೆ ಕ್ಷೇಮ ದೈವ ಪಡೆ
ನಾನು ಹಾ. ನಾಡ ರಕ್ಷೆಯೇ ಎಮಗೆ ದೀಕ್ಷಾವಿಧಿ. ಹಾ. ಪಾಮರರಿಂದ ಸಿರಿವಂತರ ತನಕ ಯಾರಿಗೆ ಏನೇ ಆಗಲಿ ಹಾ. ಪರಿಹಾರಕ್ಕೆ ಸದಾ ಕಟಿಬದ್ಧನಾದವನು ನಾನು. ಹಾ. ಕಷ್ಟ ಕೋಟಲೆ ಸೋಂಕ ತೆರದಿ ಕಾವ ಬಿರುದು ಸೂರ್ಯವಂಶೀಯರದು. ಹಾ. ಆಗಿರುವಾಗ ಮರುಗಲೇತಕ್ಕೆ ಹಾ. ಬರುವೆ ನಿಮ್ಮೊಡನೆ ವನಕೀಗ. ಹಾ. ಹುಲಿ ವ್ಯಾಘ್ರ ಕಾಡ್ಕೋನಗಳನ್ನು ಮುರಿದಿಕ್ಕುವೆ, ಕ್ಷೇಮವಗೈಯುವೆ. ಹಾ. ಚಿಂತೆಯ ತಾಳೆದಿರಿ ಹಾ. ಪಡೆ ಒಗ್ಗೂಡಿಸುವೆ, ಪಟು ಬಟರ ಸೇರಿಸುವೆ. ಹೂ ಬುದ್ಧಿ, ಸಂತೋಷ ಸಂತೋಷ. ನಾವು ಜೊತೆಗೆ ಬರುತ್ತೇವೆ. ಮಸಾಲೆ ಬಿಸಾಲೆ ಎಕ್ಕಲೆ ಎಲ್ಲ ಉಂಟು ಬುದ್ಧಿ. ಏನದು? ಮಸ್ತ್ ಬಲೆ ಮಸಾಲೆ ಬುದ್ಧಿ, ಹಾ. ಬೀಸು ಬಲೆ ಬಿಸಾಲೆ ಬುದ್ಧಿ, ಹಾ. ಎಟಕು ಬಲೆ ಎಕ್ಕಾಲೆ ಬುದ್ಧಿ, ಹಾ. ಇನ್ನು ಪರ್ದು ಕುಕ್ಕುಂಟು ಬುದ್ಧಿ. ಅದೇನು? ಪರ್ದೂಕು ಓಹೋ, ಹೊಡೆವ ಗುಂಡು. ಗುಂಡುಂಟ ಬುದ್ಧಿ, ನಾನು ಸಲೀಸಾಗಿ ಹೊಡೆಯುತ್ತೇನೆ. ಎಲ್ಲ ವನಪಾಲಕ, ಗುಂಡು ಹಾಕುವುದು ಹೊಡೆಯುವುದೆಲ್ಲ ಆಮೇಲಿರಲಿ. ಹಾ. ಮೊದಲು ನೋಡಬೇಕಾಗಿರುವುದು ಶರದ ಚಕಾಮಕಿ. ಹಾ. ಅದಕ್ಕಾಗಿ ತೆರಳೋಣ ಕಾಡಿಗೆ. ತೆರಳೋಣ. ವೃದ್ಧ ಮುನಿ ದಂಪತಿಗಳದು ಶುದ್ಧ ಮನದಿಂದ ಭಗವತ್ ಪ್ರಾರ್ಥನೆಯ ಗೈಯು, ಶುದ್ಧ ಮನದಿಂದ ಭಗವತ್ ಪ್ರಾರ್ಥನೆಯ ಗೈದು ಇದ್ದರಾವನ ಮೂಲದೊಳಗೆ ಇದ್ದರಾವನ ಮೂಲದೊಳಗೆ ವೃದ್ಧ ಮುನಿ ದಂಪತಿಗಳಿಂದು ಗುರುಡಿಂದ ಬಾಳಿದರು. ಪ್ರಿಯ ಪತ್ನಿ, ಸ್ವಾಮಿ. ಕರ್ಮಬಂಧ ಅನ್ನುವುದಿದೆ. ಜಗತ್ತಿನ ಕ್ಷೇಮಕ್ಕಾಗಿ ನಾವೆಷ್ಟೋ ಒಳ್ಳೆಯದನ್ನು ಮಾಡಿದರೂ ಕೂಡ ಹಾ. ಯಾವ ಜನ್ಮದ ಪಾಪದ ಫಲವೋ ಅನುಭವಿಸುವುದನ್ನು ಅನುಭವಿಸಲೇಬೇಕು. ಹಾ. ಈ ಕಾಲಕ್ಕೆ ನಮಗೆ ವೃದ್ಧಾಪ್ಯ ಆವರಿಸಿದೆ. ನಾನು ಮುನಿಶಂತನು, ನೀನು ಜ್ಞಾನವತಿ. ಹಾ. ನಮ್ಮ ಹಿನ್ನೆಲೆಯನ್ನು ಒಮ್ಮೆ ಅವಲೋಕಿಸುವ. ಹುಟ್ಟು ಕುರುಡರಾದರೆ ಅದೊಂದು ಕತೆ ಬೇರೆ. ಹಾ. ಜನ್ಮಕ್ಕೆ ಅಂಟಿದ ಪಾಪವೆಂದು ಭಾವಿಸಬಹುದು. ವೃದ್ಧಾಪ್ಯದಲ್ಲಿ ಕಣ್ಣು ಮಂಜಾದರೆ ವಯೋಸಹಜ ಗುಣವೆನ್ನಬಹುದು. ಹಾ. ಆದರೆ ಅಕಾಲಿಕವಾಗಿ ಸಂಭವಿಸಿದರೆ ಅದು ಕರ್ಮ ಕಾಂಡವಲ್ಲದೆ ಮತ್ತೇನು? ಸಂತಾನಕ್ಕಾಗಿ ಬ್ರಹ್ಮನಲ್ಲಿ ವರವನ್ನು ಬೇಡಿದೆವು. ವರ ಕೊಟ್ಟು ನಮ್ಮನ್ನು ಕತ್ತರಿಯೊಳಗೆ ಇಟ್ಟನಲ್ಲ ಸ್ವಾಮಿ. ಅದಕ್ಕೆ ಹೇಳೋದು ಹಣೆಬರಹ ಎಂದು. ಬೊಮ್ಮನೆ ಹಾ. ಅವನಿಗೂ ಒಂದು ಇತಿಮಿತಿ ಅನ್ನುವುದಿದೆ. ಕಾಲಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ದಂಪತಿಗಳೆಮಗೆ ಹಾ. ಮಗು ಬೇಕು ಅಂದಾಗ ಅಷ್ಟು ಅಂದ. ಆಮೇಲೆ ಹೀಗಾಯಿತು. ಏನು ಮಾಡೋಣ ಹೇಳು? ಮಗುವಿನ ಮುಖವನ್ನು ನೋಡಬಾರದು. ನೀವು ನೋಡಿದರೆ ಮತ್ತೆ ಜಗವ ಕಾಣಲಾರಿರಿ ಹಾ. ಎಂದು ಹೇಳಿಯೇ ಬ್ರಹ್ಮ ಹೊರಟಿದ್ದ. ಯಾವುದೋ ಒಂದು ಮಾತಿನ ರಂಜಕತೆ ಎಂಬಂತೆ ಹಾ. ಹೆದರಿ ಮಾಸ ಒಂದರ ತನಕ ಮಗುವಿನ ಮುಖವನ್ನು ನೋಡಲಾರದೆ ಪರಿತಪಿಸಿದೆವು. ಆ ಬ್ರಹ್ಮದೇವನ ಮಾತು ನಿಜವೇ ಅಲ್ಲವೇ? ಸತ್ಯ ಗೊತ್ತಾದು
ಮಾಡುವುದು ಮತ್ತೆ ತಾನೆ. ದೇಹ ಆರೋಗ್ಯವಾಗಿರುವಾಗ ಕಣ್ಣು ನಿಷ್ಕ್ರಿಯವಾಗದು ಎಂದು ಭಾವಿಸಿದೆವು. ಮಗುವಿನ ಮುಖವನ್ನು ನೋಡಿಯೇ ಬಿಟ್ಟೆವು. ಆ ಕ್ಷಣಕ್ಕೆ ನಮಗೆ ಕುರುಡು ಆವರಿಸಿತು. ಕಾಲದ ವೈಚಿತ್ರ್ಯ ಸ್ವಾಮಿ. ಯಾವ ನರಕ್ಕೆ ಪೆಟ್ಟಾಯಿತೋ ಆ ಬ್ರಹ್ಮನಿಗೇ ಗೊತ್ತು. ಅಂತೂ ತಾಳಿದೆವು, ಬಾಳಿದೆವು. ನಮಗೆ ಬೆಳಕಾಗಿ ಶ್ರವಣ ಕುಮಾರ ಕ್ಷಣ ಕ್ಷಣಕ್ಕೂ ಜೊತೆಗಿದ್ದಾನೆ. ಅದೇ ನಮ್ಮ ಭಾಗ್ಯ. ಹೌದು ಸ್ವಾಮಿ. ಮಗನೇ ಶ್ರವಣ ಕುಮಾರ, ಸತಿಯದು ಶ್ರವಣ ಕುಮಾರನ ಬಳಿ ಬರೆಯುತ್ತಲೆಂದಳು ವಿಜಯ. ಸತಿಯದು ಶ್ರವಣ ಕುಮಾರನ ಬಳಿ ಬರೆಯುತ್ತಲೆಂದಳು ಇಚ್ಛೆಯ ಒಂದು ಇಚ್ಛೆಯ ಕ್ಷಿತಿಯ ಸುತ್ತುತ್ತ ತೀರ್ಥ ಕ್ಷೇತ್ರದೋಳು ಕ್ಷಿತಿಯ ಸುತ್ತುತ್ತ ತೀರ್ಥ ಕ್ಷೇತ್ರದೊಳು ಧ್ಯಾನಿಸುತ್ತ ಧನ್ಯಳಾಗಬೇಕು. ಕ್ಷಿತಿಯ ಸುತ್ತುತ್ತ ತೀರ್ಥ ಕ್ಷೇತ್ರದೊಳಗೆ ಧ್ಯಾನಿಸುತ್ತ ಧನ್ಯಳಾಗಬೇಕು. ಸತಿಯದು ಶ್ರವಣ ಕುಮಾರನ ಬಳಿ ಬರೆಯುತ್ತಲೆಂದಳು ವಿಜಯ ಎಂದಳು. ಮಗನೇ ಶ್ರವಣ ಕುಮಾರ, ಅಮ್ಮ, ಸಂತಾನವನ್ನು ಪಡೆದು ವಿದ್ಯಾದಾನದೊಂದಿಗೆ ಬದುಕಿನ ಏಳಿಗೆಯತ್ತ ಮಕ್ಕಳನ್ನು ಬೆಳೆಸುವುದು ತಂದೆ ತಾಯಂದಿರ ಆದ್ಯ ಕರ್ತವ್ಯವಾಗಿರುತ್ತದೆ. ಹೌದಮ್ಮ, ನಿಮ್ಮೆಲ್ಲರ ಉಪದೇಶದಿಂದಲೇ ಬೆಳೆದವನು ನಾನಲ್ಲವೇ? ಹೌದು ಮಗನೇ. ಕುರುಡಿದ್ದರೂ ಹಿಂದೆ ಗಳಿಸಿದ ಜ್ಞಾನದ ಬಲದಿಂದಾಗಿ ನಿನ್ನನ್ನು ಬೆಳೆಸಿದೆವು. ಈಗ ನೀನೇ ನಮಗೆ ಬೆಳಕಾಗಿ ಆಸರೆಯಾಗಿದ್ದೀಯ. ಜಗವನ್ನು ಕಾಣದೆ ಹಲವಾರು ವರುಷಗಳು ಉರುಳಿ ಈಗ ನಾವು ವೃದ್ಧಾಪ್ಯದ ಹೊಸ್ತಿಲಲ್ಲಿದ್ದೇವೆ. ಮಗನಾಗಿ ತಂದೆ ತಾಯಂದಿರ ಆರೈಕೆ ಮಾಡುವ ನಿನ್ನ ಕಾಳಜಿ ಜಗತ್ತಿಗೆ ಆದರ್ಶವಾದುದು ಮಗನೇ. ಉಳಿದವರಾಗಿದ್ದರೆ ಅವರ ಸ್ವಾರ್ಥವೋ ಅವರ ವಿಲಾಸವೋ ಅವರಿಗೆ ಮುಖ್ಯವಾಗಿ ತಂದೆ ತಾಯಂದಿರನ್ನು ಅತಂತ್ಯ ಸ್ಥಿತಿಗೆ ತಳ್ಳಿ ಹೋಗುತ್ತಿದ್ದರೋ ಏನು? ಇಲ್ಲ ತಾಯಿ, ನೀವೇ ಕಾಣುವ ದೇವರು. ನಿಮ್ಮ ಸೇವೆಯೇ ನನಗೆ ಪರಮ ಲಕ್ಷ್ಯ. ಹೌದೇ ಮಗನೇ? ಹಾಗಾಗಿಯೇ ಯಾವುದೇ ಅವಶ್ಯಕತೆ ಇದ್ದರೂ ನಿನ್ನನ್ನೇ ಆಶ್ರಯಿಸಿದ್ದೇವೆ. ಈಗೊಂದು ಆಕಾಂಕ್ಷೆ ಮನದಲ್ಲಿ ಮೂಡಿದೆ ಮಗನೇ. ನಿನ್ನಲ್ಲಿ ಹೇಳಿದರೆ ನಿನಗೆ ಭಾರವಾಗದು ತಾನೆ? ಇಲ್ಲವಮ್ಮ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದೇ ನನಗೊಂದು ಯೋಗವಮ್ಮ. ನನ್ನ ಪಾಲಿಗೆ ಮಹಾಭಾಗ್ಯ. ಹೇಳಮ್ಮ, ಏಕೆ ಹಿಂಜರಿಯುತ್ತೀ? ಹಾಗಲ್ಲ ಮಗನೇ,
ಕ್ಷೇತ್ರಕ್ಕೆ ಸಂದರ್ಶನ ಮಾಡಿದರೆ ಒಳಿತಾದೀತು ಮಗನೇ. ತೆರಳೋಣವೇ? ಜನನಿ ಹೀಗೋ ನಿಮ್ಮ ಅಭಿಲಾಷೆ? ಹೌದು ಮಗನೇ. ನಿನ್ನಯ ಮನದ ಕಾಂಕ್ಷೆಯ ನಡೆಸಲು ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ. ಪರೋಪಕಾರಕ್ಕಾಗಿಯೇ ವೃಕ್ಷಗಳು ಫಲವನ್ನು ನೀಡುತ್ತದೆ. ನದಿಗಳು ಹರಿಯುತ್ತಾ ಹರಿಯುತ್ತಾ ಈ ಕಡೆಗಳಲ್ಲಿ ಜನಜೀವನವನ್ನು ರೂಪಿಸುತ್ತದೆ. ನದಿಯು ನೀರನ್ನು ಕೊಡುವುದು ಪರೋಪಕಾರಕ್ಕಾಗಿಯೇ ತಾನೆ. ಹಸುವು ಕ್ಷೀರದಾನವನ್ನು ಮಾಡುವುದು ಕೂಡ ಪರೋಪಕಾರಕ್ಕಾಗಿಯೇ. ಹೀಗಿರುವಾಗ ವ್ಯಕ್ತಿ ಜೀವನವೂ ಕೂಡ ಪರೋಪಕಾರಕ್ಕಾಗಿಯೇ ಮೀಸಲಾಗಬೇಕು ತಾಯೇ. ಒಬ್ಬ ವ್ಯಕ್ತಿ ತನ್ನ ಏಳಿಗೆ, ತನ್ನ ಕುಟುಂಬದ ಏಳಿಗೆ ಮತ್ತು ತನ್ನ ಸಮಾಜದ ಏಳಿಗೆಯನ್ನು ಬಯಸಿದಾಗಲೇ ಸಮತೂಕ ಸರ್ವತೋಮುಖ ಏಳಿಗೆಯನ್ನು ಕಾಣುವುದಕ್ಕೆ ಆಗುತ್ತದೆ. ಎಲ್ಲರೂ ಎಲ್ಲ ವಿಚಾರದಲ್ಲೂ ಶಕ್ತರಲ್ಲ ತಾಯೇ. ಕೊರತೆ ಇದ್ದಾಗೆ ಇತರರನ್ನು ಆಧರಿಸಲೇಬೇಕು. ಹಾಗಿರುವಾಗ ನಿಮ್ಮ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡದೇ ಇದ್ದರೆ ನನ್ನ ಜೀವನಕ್ಕೆ ಒಂದು ಅರ್ಥವಿದೆಯೇ ಹೇಳಿ? ಬಂಧು ಬಾಂಧವರನ್ನೇ ವಿರೋಧಿಸಿ ನಡೆಸುವ ಬಾಳ್ವೆ ಅವಮಾನಕರವಲ್ಲವೇ? ತ್ಯಾಗ ಜೀವನವೇ ಬದುಕಿನಲ್ಲಿ ಆದರ್ಶಪೂರ್ಣವಾದುದು. ಮಾತಾ ಪಿತೃ ಸೇವೆ ಒಬ್ಬನಿಗೆ ಒದಗುತ್ತದೆ ಎಂದರೆ ಅದು ಜನ್ಮ ಜನ್ಮದ ಭಾಗ್ಯವಮ್ಮ. ಹೀಗಿರುವಾಗ ಆಹ್ಲಾದಕರ ಮನದಿಂದ ಈ ಕ್ಷಣವೇ ಅವರ ಒಡನೆಯ ಕುಳ್ಳಿರಿಸಿ ಕಾವಡಿಯಲ್ಲಿ ಎಡಬಲ ಕಾವಡಿಯೋ ಅವರ ಒಡನೆಯ ಕುಳ್ಳಿರಿಸಿ ಕುಳ್ಳಿರಿಸಿ ಭುಜಗಿರಿ
ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಯಾವುದೇ ಅನ್ಯ ಕ್ಷೇತ್ರಗಳಲ್ಲಿ ಮಾಡಿದಂತಹ ಪಾಪವನ್ನು ಪುಣ್ಯಕ್ಷೇತ್ರಗಳ ಸಂದರ್ಶನದಿಂದ ಕಳೆದುಕೊಳ್ಳಬಹುದು, ತೊಳೆದುಕೊಳ್ಳಬಹುದು. ಆದರೆ ಪುಣ್ಯಕ್ಷೇತ್ರಗಳಲ್ಲಿ ನಾವು ಪರಿಶುದ್ಧಿಯಿಂದಲೇ ಇರಬೇಕು. ಅಲ್ಲಿ ಯಾವುದೇ ಪಾಪ ಕಾರ್ಯಗಳನ್ನು ಮಾಡಿದರೂ ವಜ್ರ ಸದೃಶ್ಯವಾಗಿ ಭವಿಷ್ಯದಲ್ಲಿ ಕಾಡುತ್ತದೆ. ಆದ ಕಾರಣ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿ ಪುಣ್ಯ ಫಲಗಳನ್ನು ಸಂಪಾದಿಸುವುದು ನಿಮಗೆ ಸಾಧು ಆದುದು. ಕುರುಡು ಮತ್ತು ವೃದ್ಧಾಪ್ಯದ ಕಾರಣದಿಂದಾಗಿ ನಡೆಯಲಾಗದು ತಮಗೆ. ಅದಕ್ಕಾಗಿ ನಾನೊಂದು ಯೋಚನೆ ಮಾಡಿದ್ದೇನೆ. ಏನು ಮಗನೇ? ಅಪ್ಪ ಅಮ್ಮ, ನಿಮ್ಮಿಬ್ಬರನ್ನು ಎಡ ಬಲ ತಕ್ಕಡಿಯಲ್ಲಿ ಕೊಳ್ಳಿರಿಸಿ ಹಿಂಭಾಗದ ಭುಜಗಳನ್ನು ಆಧರಿಸಿ ಹೊತ್ತೊಯ್ಯುತ್ತೇನೆ. ತೆರಳೋಣ ತೆರಳೋಣ. ವನಪಾಲಕರೇ, ಬುದ್ಧಿ ಬುದ್ಧಿ. ಸರ್ವ ಸಿದ್ಧತೆಯೊಂದಿಗೆ ಬೇಟೆಗೆ ಬಂದವರು ನಾವು. ಬುದ್ಧಿ. ವನ ಮೂಲವನ್ನು ಸೇರಿ ಅಲ್ಲಿ ಇಲ್ಲಿ ಪ್ರಾಣಿಗಳ ಗೋರಿ, ಅಂದರೆ ರಾಶಿ ರಾಶಿ ಪ್ರಾಣಿಗಳ ಬೇಟೆ ಬುದ್ಧಿ. ನಮ್ಮ ವಿಷಿಕಾವಳಿಯ ಬೀಸುವಿಕೆಯಲ್ಲಿ ಕರದ ಚಮತ್ಕೃತಿಯಲ್ಲಿ ಸಹಸ್ರ ಸಹಸ್ರ ಮೃಗಗಳೇ ಧರಾಶಾಹಿಯಾಗಿ ಹೋತು. ವರ್ಷ ವರ್ಷ ಎಲ್ಲ ಸುರಿಯಿತು ಬುದ್ಧಿ. ಅಂದರೆ ಬಾಣದ ಮಳೆ. ಅಮೋಘ ಚಾಕಚಕ್ಯತೆಯೇ ಸರಿ. ಯಶಗೊಂಡೆವು ಬೇಟೆಯ ಪೂರೈಸಿ. ಅಯ್ಯ, ದಿಶೆ ದಿಶೆಯಳು ಓಡಾಡಿದೆವು, ಸಿಕ್ಕಿದೆವು. ವನಪಾಲಕರೇ, ದೀರ್ಘ ಸಮಯದ ತನಕ ಬೇಟೆಯನ್ನಾಡುತ್ತಾ ಬಂದವರು ನಾವು. ಬೇಟೆಯಾಡುತ್ತಾ ಬಂದವರು ನಾವು. ವನ ಮೃಗಗಳ ಬೇಟೆಯಾಡುತ್ತಾ ಬಂದು ವಿಷಿಕ ಮುಂದೆ ಮುಂದೆ ಬಂದೆವಲ್ಲ, ಪಕ್ಷಿಗಳ ಹಾರಾಟವೂ ಇಲ್ಲ. ಈಟಿ ಕಟಾರಿಗಳ ಬೀಸುತ್ತಾ ಹತೋಟಿಯ ಬೇಟೆಯಲ್ಲಿ ಮುಂದುವರೆದ ಕಾರಣ ಹುಲಿ, ವ್ಯಾಘ್ರ, ಕಾಡ್ಕೋನೆ, ಸಿಂಗಲೀಕಗಳ ಅಟ್ಟಹಾಸವಿಲ್ಲ. ಚಿತ್ತುಪುಳಿಗಳ ದಬ್ಬಾಳಿಕೆ ಇಲ್ಲ. ಚಿಟ್ಟೆ ಹುಲಿಗಳ ದಬ್ಬಾಳಿಕೆ ಇಲ್ಲ. ಅಯ್ಯ, ಕಾಡಿಗೆ ಕಾಡೇ ಪ್ರಶಾಂತವಾಯಿತು. ಇಲ್ಲಿಗೆ ಬೇಟೆಯನ್ನು ಮುಗಿಸಿ ಮುಂದಡೆ ಸಾಗೋಣ ಸಾಗೋಣ.
ನೀನು ಹಾ ಒಂದೇ ಸವನೆ ಸಾಗುತ್ತಾ ಇದ್ದೀಯ. ಹೌದಪ್ಪ. ನಿನ್ನ ದೇಹ ಬಾಡಿತೋ, ಮೊಗ ಕಮರಿತೋ, ಶ್ವೇದ ಜಲ ಸುರಿಯುತ್ತೋ, ನೋಡುವುದಕ್ಕೆ ಹಾ. ಕಣ್ಣೆಲ್ಲಿದೆ ಮಗನೇ? ಯಾಕಪ್ಪ ಈ ಮಾತುಗಳು? ಕಣ್ಣರಿಯದಿದ್ದರೂ ಕರುಳರಿಯದೇ ಕಂದ. ಬಾಲ್ಯದಲ್ಲಿ ನಿನ್ನನ್ನು ಎತ್ತಿ ಮುದ್ದಾಡಿದವರು ನಾವು. ನಿನ್ನ ಬಾಳನ್ನು ಬೆಳಗುತ್ತಾ ಲೋಕಕ್ಕೆ ನೀನೊಬ್ಬ ಆದರ್ಶ ಪುರುಷನಾಗಬೇಕೆಂದು ಕನಸು ಕಂಡವರು ನಾವು. ಯಾಕಮ್ಮ ಈ ಮಾತುಗಳು? ನನ್ನಲ್ಲಿ ಆದರ್ಶ ಗುಣಗಳಿಲ್ಲವೇ? ಹಾ. ನಿಮ್ಮ ಸೇವೆಯೇ ನನಗೆ ಪರಮ ಸೇವೆಯಲ್ಲವೇ? ದಣಿದರು ಒಂದೇ ಸವನೆ ಸಾಗುತ್ತಾ ಇರುವೆ. ಹಾ. ನಿನ್ನ ನಿಟ್ಟುಸಿರಿನಲ್ಲಿ ಚಲನ ವಲನದ ಭಾವವನ್ನು ಅರಿಯದೆ ಇರುವುದಕ್ಕೆ ಸಾಧ್ಯವುಂಟೇ ಹೇಳು? ಆತ್ಮಸಂತೃಪ್ತಿಯಿಂದ ಹೊತ್ತೊಯ್ಯುತ್ತಿದ್ದೇನೆ. ಯಾಕಪ್ಪ ಈ ಮಾತುಗಳು? ವೃದ್ಧಾಪ್ಯದಲ್ಲಿ ಯಾರಿಗೂ ಭಾರವಾಗಿ ಇರಬಾರದು ಮಗನೇ. ಅಮ್ಮ, ಮಗನೇ, ಜೀವನ ಎನ್ನುವುದು ಪಾವನವಾದುದು. ಹಾ. ಅದು ಎಷ್ಟೇ ಕಷ್ಟವಿರಲಿ ಸುಖವಿರಲಿ, ಆತ್ಮ ಸಂತೃಪ್ತಿ ಇದ್ದರೆ ಹಾ. ಕುಂದು ಕೊರತೆಗಳೇನು ಕಾಣದು ತಾಯಿ. ಮಾತೃದೇವೋಭವ ಪಿತೃದೇವೋಭವ. ಹಾ. ಜೀವಂತವಾಗಿ ನೀವು ನನ್ನ ಕಣ್ಣ ಮುಂದೆ ಕಾಣುವುದು ಹಾ. ನನಗೆ ಮಹಾಭಾಗ್ಯ. ಏನಾಯ್ತಮ್ಮ, ಏನಾಯ್ತಪ್ಪ? ಹಾದಿ ಮಧ್ಯೆ ಹೀಗೆ ಕೊರಗುವುದು ಗೊಣಗುವುದು. ಮಗನೇ, ಏನೋ ಕಂಟಕ ಒಂದು ಆವರಿಸುವಂತೆ ಭಾಸವಾಗುತ್ತಾ ಇದೆ. ಯಮನ ನಂಟು ನಮಗೆ ಸವನಿಸುವುದೇ? ಈ ಮಾತು ಯಾಕಪ್ಪ? ತೀರ್ಥಕ್ಷೇತ್ರ ಸಂದರ್ಶನ ಮಾಡುತ್ತಾ ಪುಣ್ಯ ಸಂಚಯನ ಮಾಡುತ್ತಾ ಇದ್ದೇವಲ್ಲ. ಹಾಗಲ್ಲ ಮಗನೇ, ನಿಜವಾಗಿಯೂ ತಕ್ಕಡಿಯನ್ನು ಹೊತ್ತವನು ನೀನು. ನಾವು ಕಾವಡಿಯಲ್ಲಿ ತೆಪ್ಪಗೆ ಕುಳಿತವರು. ಆದರೂ ಗಂಟಲ ದಾಹ ಹೆಚ್ಚುತ್ತಿದೆಯಲ್ಲ ಮಗನೇ. ಹೌದು ಮಗನೇ, ಸುತ್ತಮುತ್ತ ನೋಡಲು ಕಣ್ಣಿಲ್ಲದ ಕುರುಡರು ನಾವು. ಹಾ. ಶುದ್ಧ ಜಲವಿಲ್ಲಿ ಇದೆಯೋ? ಕುಡಿಯಲು ನೀರು ಬೇಕು ಕಂದ. ತಂದು ಕೊಡುತ್ತೀಯ ಮಗನೇ? ಹಾ. ನೀರು ಉಂಟೆ ಈ ಪರಿಸರದಲ್ಲಿ? ಈ ಪರಿಸರ ಹೇಗಿದೆ ಮಗನೇ? ಅಪ್ಪ, ಅಮ್ಮ, ಮಗನೇ, ಮರುಗುವುದೇತಕ್ಕೆ? ಜನನಿ ಜನಕರೇಗೆ ಮರುಗ ಏಕೆ ಮರುಕ? ತನ್ನಯನಾಗಿ ತಾನಿಹೇ. ನಾನಿಹೇ ಜನನಿ ಜನಕರೇಗೆ ಮರುಗ ತನ್ನಯನಾಗಿ ತಾನಿಹೇ. ಕ್ಷಣದಿ ಹೋಗಿ ನೀರ ತರುವೆ. ಕ್ಷಣದಿ ಹೋಗಿ ನೀರ ತರುವೆ. ನೀರ ತರುವೆ. ಮನದಿ ನೋಯಬೇಡಿರಿ. ನೋಯಬೇಡಿರಿ. ಮನದಿ ನೋಯಬೇಡಿರಿ. ಜನನಿ ಜನಕರೇಗೆ ಮರುಗ. ಅಪ್ಪ, ಮಗನೇ, ಅಮ್ಮ, ಕುಮಾರ, ಚಿಂತೆ ಎನ್ನುವುದು ದೇಹಕ್ಕೆ ಆವರಿಸಕೂಡದು. ಹಾ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವಂ ಎನ್ನುವುದು ನಿಮಗೆ ತಿಳಿದ ವಿಚಾರವೇ ಆಗಿದೆ. ಹಾ. ಕಷ್ಟ ಕೋಟಲೆಗಳನ್ನು ಅನುಭವಿಸುವುದು ನಮಗೆ ನಂಟಾಗಿ ಹೋಗಿದೆ. ಹಾ. ಹಾಗಿರುವಾಗ ಹ, ಮತ್ತೆ ಮತ್ತೆ ಕೊರಗೇಕೆ? ಹ, ಅತಿ ಚಿಂತೆ ಅಪಾಯ ಹೇತು ಅಲ್ಲವೇ? ಜನನಿ ಜನಕರೇ, ಹಾ. ಏಕೆ ಮರುಕ? ಹಾ. ನಮ್ಮ ಬದುಕಿನ ಫಲವಿದು. ಹ. ತನಯನಾಗಿ ನಿಮ್ಮ ದೇಹಕ್ಕೆ ಕಣ್ಣುಗಳಾಗಿ ನಾನಿಲ್ಲವೇ ಅಮ್ಮ? ನಾನಿಲ್ಲವೇ ಅಪ್ಪ? ಹೇಳಿದ ಕಾರ್ಯವನ್ನು ಪೂರೈಸುವುದಕ್ಕೆ ಹಾ. ನಾನು ಸದಾ ಬದ್ಧ. ಕಾಡ ಪ್ರದೇಶವಿದು. ಇಲ್ಲಿ ನೀರಿನ ಆಸರೆ ಇರದೆ ಇದ್ದೀತೆ. ಜರಿ ತೊರೆಗಳು ಸಿಗದೆ ಹೋದೀತೆ. ನಿಮ್ಮಿಬ್ಬರನ್ನು ಈ ಮರದ ಬುಡದಲ್ಲಿ ಎತ್ತರವಾದ ಕಟ್ಟೆಯಲ್ಲಿ ಕುಳ್ಳಿರಿಸಿ ಹೋಗಿ ಬರುತ್ತೇನೆ. ಆಗಲಿ ಕಂದ. ಹೋಗಿ ಬಾ. ಹರಿವ ನದಿಯನ್ನು ಕಂಡು ಶ್ರವಣ
ಆವರಿಸಿದ ಬೆಟ್ಟ ಗುಡ್ಡಗಳ ಕಂದರದಲ್ಲಿ ನದಿಯೊಂದು ಪ್ರಶಾಂತವಾಗಿ ಹರಿಯುತ್ತಾ ಇದೆಯಲ್ಲ. ಮೆಲ್ಲನೆ ಸರಿದು ಕಮಂಡಲವನ್ನು ಮುಳುಗಿಸಿ ನೀರನ್ನು ಎತ್ತಿಕೊಳ್ಳುತ್ತೇನೆ. ಕೇಳುವುದೇನದು? ಸರಳ ಸೆಳೆಯುತ್ತ ಬಿಟ್ಟ ನಾಕ್ಷಣ ಶಬ್ದ ವೇದಿಯಲ್ಲಿ ಇನ್ನೂ ಕೂಡ ದೇಹಕ್ಕೆ ದಣಿವು ಬಾಧಿಸಿಲ್ಲ. ಉತ್ಸಾಹ ಹುಮ್ಮಸ್ಸಿನಿಂದಲೇ ಬೇಟೆಗಾವ ಮೃಗಗಳು ಸಿಗುತ್ತವೆ ಎಂದು ಭಾವಿಸುತ್ತಾ ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಬರಬರುತ್ತಾ ಇದ್ದಾಗ ಕೇಳುವುದೇನದು? ಸರಯೂ ನದಿಯಲ್ಲಿ ಗುಳೆನಿಸುವ ಧ್ವನಿ ಏನಿರಬಹುದು? ನೀರು ಕುಡಿಯುವ ಶಬ್ದ ಅಲ್ಲವೇ? ದಟ್ಟವಾದ ಕಾಡಿದು, ಸ್ಮಶಾನ ಮೌನವಾದ ವಾತಾವರಣವಿದು. ಇಂತಹ ಪರಿಸರದಲ್ಲಿ ನೀರು ಕುಡಿಯಬೇಕಿದ್ದರೆ ಅದು ಪ್ರಾಣಿಯೇ ಇರಬೇಕಲ್ಲ. ಆದರೆ ಈಗ ಅತ್ತ ಕಡೆಗೆ ಹೋಗುವುದಲ್ಲ, ಶರದ ಪಾಂಡಿತ್ಯವ ತೋರಿಸಲೊಂದು ಅವಕಾಶ. ಶಬ್ದ ಎಲ್ಲಿಂದ ಬರುವುದೋ ಆ ಧ್ವನಿಯನ್ನು ಆಧರಿಸಿ ಭೇದಿಸುವ ವಿದ್ಯೆಯೇ ಶಬ್ದವೇದಿ. ಹಾಗಾಗಿ ಸಿಂಜಿನಿಯ ಆಕರ್ಣ ಪರ್ಯಂತರ ಸೆಳೆಯುತ್ತ ಪ್ರಯೋಗಿಸುತ್ತೇನೆ, ನೋಡೋಣ. ನಾಟಿತಲ್ಲ. ಎದೆ ಸೀಳಿ ಕುಸಿದು ಬಿದ್ದೆನಲ್ಲ. ಯಾರು? ನನ್ನಷ್ಟಕ್ಕೆ ನಾನು ಕಮಂಡಲಕ್ಕೆ ನೀರನ್ನು ಮುಳುಗಿಸಿಕೊಳ್ಳುವ ಹೊತ್ತಿಗೆ ಯಾವಡೆಯಿಂದಲೋ ಬಂದ ಬಾಣವೊಂದು ನಾಟಿ ಹೋಯಿತಲ್ಲ. ಎದೆ ಸೀಳಿ ದಾಟಲು ಒಡನೆಯೇ ಬಿದ್ದೆನಲ್ಲ. ಯಾಕೆ ನನಗಿಂತ ವಿಧಿ ಅಪ್ಪ ಅಮ್ಮರನ್ನು ಅನಾಥವಾಗಿಸುವ ಸ್ಥಿತಿ ಒದಗಿದೆ? ಯಾರು ನನ್ನ ಬೇಟೆಯಾಡಿದರು? ತನಗೇಕೆ ಕಾಟವಿತ್ತರು? ಬಾಣ ಹೊಡೆದು ಹಗೆಯ ಸುಳಿಯಲ್ಲಿ ಸುಳಿದಾಡಿದವನು ನಾನಲ್ಲ. ಸಾತ್ವಿಕನಾಗಿ ಸಜ್ಜನನಾಗಿ ಬಾಳಿರುವ ನನ್ನನ್ನೇಕೆ ಹೊಡೆದರು? ಆ ಹರನೇ, ಹರಿಯೇ, ವಿಧಿಯೇ, ನಿಮಗಿದು ಸಮ್ಮತವೇ? ಅಪ್ಪ ಅಮ್ಮರಿಗೆ ಇನ್ನು ಮುಂದೆ ಯಾರು ಇದ್ದಾರೆ? ಹಾ ಅಪ್ಪ, ಹಾ ಅಮ್ಮ, ಹಾ ವಿಧಿಯೇ. ಹಾ ರಂಗನಾಥ ಸ್ವಾಮಿ. ಶರಣಿ
ಮಾಡಿಸಿದೆಯಾ ದೇವ. ಇನ್ನು ರಕ್ಷಿಸಬೇಕಾದವನು ಬಂಜಕನಾಗಿಯೇ ಹೋದೆನಲ್ಲ. ಪ್ರಜಾಪಾಲಕ ನಾನು, ಪುರ ಜನರ ವನ ಜನರ ಮುನಿ ಜನರ ರಕ್ಷಕನಾಗಿ ಧರ್ಮವನ್ನು ಪೊರೆಯಬೇಕಾದವನು ಮುನಿಹತ್ಯ ಪಾಪಕ್ಕೆ ಒಳಗಾದೆನಲ್ಲ. ಇನ್ನು ಎಳೆಯವನೀತ, ಸಜ್ಜನ, ಸಾತ್ವಿಕ, ಜ್ಞಾನವಂತ, ತೇಜೋ ಪುಂಜನಾದ ಮುನಿ ತರಳನನ್ನು ನನ್ನ ಸರಳು ಬಲಿ ತೆಗೆದುಕೊಂಡಿತ್ತಲ್ಲ. ಮೃಗವೆಂದು ಭಾವಿಸಿ ಶಬ್ದವೇದಿಯ ಕೌಶಲ್ಯವನ್ನು ತೋರಿಸಲು ಹೋಗಿ ಕೌರವ ನರಕಕ್ಕೆ ಸಿಲುಕಿದೆನಲ್ಲ. ಹರ ಹರಿಯೇ, ಪರಿಹಾರವಿಲ್ಲದ ಪಾಪಕ್ಕೆ ನಾನು ಒಳಗಾದೆನಲ್ಲ. ಏನು ಮಾಡಲಿ, ಏನು ಮಾಡಲಿ? ದಶರಥನ ಧವಳ ಕೀರ್ತಿಗೊಂದು ಕಳಂಕವಾಯಿತಲ್ಲ, ಕಳಂಕವಾಯಿತು. ಜನಪತಿಯೇ, ಜನಪ ಜನನಿ ಜನಕರೆನಿತು ಹೊರಗುತ್ತಿರುವರು ಹೊರಗುತ್ತಿರುವರು. ಜನಪ ಜನನಿ ಜನಕರೆನಿತು ಹೊರಗುತ್ತಿರುವರು ವನದಿ ಜಲವ ಹುಡುಕಿ ತರುವೆಗೆನುತ್ತಾ ಬಂದೆ ಇಲ್ಲಿಗೆ. ವನದಿ ಜಲವ ಹುಡುಕಿ ತರುವೆ ಎನ್ನುತ್ತಾ ಬಂದೆ ಇಲ್ಲಿಗೆ. ಜನಪ ಹೋಗು ಜನನಿ ಜನಕರು ಎನ್ನಿತು ಹೊರಗುತ್ತಿರುವರು. ಜನಪತಿಯೇ, ಮುನಿಕುವರ, ಕಾರ್ಮುಗಿಲೆ ಕವಿದ ಬಾಳಿನಲ್ಲಿ ಹಾ, ಸೆಳೆ ಮಿಂಚಿಗಾಗಿ ಹಾತೊರೆಯುತ್ತಿದ್ದ ಜೀವನ ನನ್ನದು. ಬೆಳಕಿನ ಸರೆ ದೊರೆಯದೆ ಕಾಣದ ಕಗ್ಗತ್ತಲೆಯ ಲೋಕಕ್ಕೆ ಕಳುಹಿಸುವ ದುಷ್ಕೃತ್ಯಕ್ಕೆ ನಾಂದಿ ಹಾಡಿದೆಯಲ್ಲ. ಹಾ, ನನಗೆ ಬಾಳುವ ಯೋಗವಿಲ್ಲ. ಗಾಯಕ್ಕೆ ಮತ್ತೆ ಮತ್ತೆ ಬರೆ ಎನ್ನುವ ಹಾಗೆ ಕಷ್ಟದಲ್ಲಿ ಬಿದ್ದವರಿಗೆ ಮತ್ತೆ ಮತ್ತೆ ಕಷ್ಟ. ಈ ಲೋಕದ ನಿಯಮವೋ ಏನು ಭೂಪತಿ? ಕುವರ, ನಾನೇ ಶ್ರವಣಕುಮಾರ. ಓಹೋ. ನನ್ನ ತಂದೆ ತಾಯಿಗಳು ನನ್ನಿಂದಾಗಿಯೇ ಕಣ್ಣುಗಳನ್ನು ಕಳೆದುಕೊಂಡರು. ಹಾ. ಇಷ್ಟರ ತನಕ ಅವರಿಗೆ ಕಣ್ಣುಗಳಾಗಿ ನಾನಿದ್ದೆ. ನನ್ನನ್ನೇ ಈ ಲೋಕದಿಂದ ಹಾರಿಸಿ ಬಿಡುವ ತಂತ್ರ ಆ ವಿಧಿಯು ನಿನ್ನ ಮೂಲಕ ಮಾಡಿಸಿದನೇ. ಹಾ, ತೀರ್ಥಕ್ಷೇತ್ರ ಸಂದರ್ಶನದಿಂದ ಮುಕ್ತಿ ಪಡೆಯಬೇಕೆಂದು ಕುರುಡರಾದ ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿರಿಸಿ ಹೊತ್ತೊಯ್ಯುತ್ತಿದ್ದೆ. ನಿಜ. ಇಂದು ಅವರಿಗೆ ಬಾಯಾರಿಕೆ ಆದ ಕಾರಣ ಇಲ್ಲಿಯೇ ಹತ್ತಿರದಲ್ಲಿ ಅವರನ್ನು ಕುಳ್ಳಿರಿಸಿ ನೀರಿಗಾಗಿ ಇತ್ತ ಬಂದರೆ ನನ್ನ ಪ್ರಾಣ ಪಕ್ಷಿಯನ್ನೇ ಸೆಳೆದೆಯಲ್ಲ ಭೂಪ. ಅಯ್ಯೋ, ಇನ್ನು ನಾನು ಉಳಿಯುವುದಿಲ್ಲ. ಇದೋ ಈ ಕಮಂಡಲದಲ್ಲಿರುವ ನೀರು
ಪ್ರಾರ್ಥಿಸಿ ವನ ಜನರೊಂದಿಗೆ ಬೇಟೆಗೆ ಬಂದು ಹೀಗೆ ಮೃಗಗಳನ್ನು ಕೆಡವಿದೆನಲ್ಲ, ಆ ಪಾಪವೇ ಭಯಂಕರವಾಗಿ ಹೀಗೆ ನನ್ನಿಂದ ನರ ಬಲಿ ಪಡೆಯಿತು. ನಡೆದ ಅಚಾತುರ್ಯಕ್ಕೆ ಪರಿಮಾರ್ಜನೆ ಇದೆಯೇ? ಲೋಕಕ್ಕೆ ಒಳಿತನ್ನು ಮಾಡುವ ಮುನಿ ಕುವರನನ್ನೇ ಕೊಂದು ಬಿಟ್ಟೆನಲ್ಲ, ತನಗೆಡರಾಯಿತು. ಮುಂದೇನು ಒದಗುವುದೋ ನಾ ಅರಿಯೇ. ಆದರೆ ಸಾಯುವ ಕಾಲಕ್ಕೆ ಶ್ರವಣ ಕುಮಾರನು ಹೇಳಿದ ಮಾತೇನು? ಕುರುಡರಾದ ನನ್ನ ತಂದೆ ತಾಯಿಯರಿಗೆ ನಾನು ಬೆಳಕಾಗಿದ್ದೆ, ಇನ್ಯಾರಿದ್ದಾರೆ? ನೀರಿಗಾಗಿ ಪರಿತಪಿಸುತ್ತಾ ಇದ್ದಾರೆ ಅವರು. ಜನಪಾ ಹೋಗು ಹೋಗು ಎಂದನಲ್ಲ, ಇನ್ನೇಕೆ ತಡವರಿಸುವುದು? ಅನುಭವಿಸುವುದನ್ನು ಅನುಭವಿಸಲೇಬೇಕಲ್ಲವೇ? ಹಾಗಾಗಿ ಆ ಮುನಿ ದಂಪತಿಗಳು ಎಲ್ಲಿದ್ದಾರೆಂದು ಹುಡುಕುತ್ತಾ ನಡೆಯುತ್ತೇನೆ ಮುಂದಕ್ಕೆ. ಮುನಿದಂಪತಿ ಪದ ಕೆರಗಿ ಮುನಿದಂಪತಿ ಪದ ಕೆರಗಿ ಜನಪತಿ ಮರುಗುತ್ತ ಜನಪತಿ ಮರುಗುತ್ತ ಕಮಂಡಲದ ಜಲ ನೀಡಲು ಕಮಂಡಲದ ಜಲ ನೀಡಲು ತನಯ ಶ್ರವಣ ಕುಮಾರನೇ ಶ್ರವಣ ಕುಮಾರ ತನಯ ಶ್ರವಣ ಕುಮಾರನೇ ನೀ ದಣಿದೆಯ ದಣಿದೆಯ ಶ್ರವಣ ಕುಮಾರನೇ ನೀ ದಣಿದೆಯ ನುಡಿಯೊಳಗಿದೆಗೆ ನುಡಿಯೊಳಗಿದೆಗೆ ಮೌನವಿದೆ ನುಡಿಯೊಳಗಿದೆಗೆ ಮೌನವಿದೆ ನೈ ಆ ಆ ಮುನಿದಂಪತಿ ಪದ ಕೆರಗಿ ಜನಪತಿ ಮರುಗುದಾರ ಮಗನೇ ಶ್ರವಣ ಕುಮಾರ, ಪಾದ ನಮಸ್ಕಾರ ಮಾಡಿದ್ದೀಯ. ಜಲ ತುಂಬಿದ ಕಮಂಡಲವನ್ನ ಕೈಗೆ ನೀಡಿರುವೆ. ಆದರೆ ಯಾವಾಗಲೂ ಬಂದಾಗ ಅಪ್ಪ ಅಪ್ಪ ಅಮ್ಮ ಅಮ್ಮ ಎನ್ನುವ ನಿನ್ನ ಆದರಣೀಯವಾದ ನುಡಿಗಳು ಹೊರಹೊಮ್ಮುತ್ತಿಲ್ಲ. ಯಾಕೆ ಮಗನೇ ಮೌನವಾಗಿರುವೆ? ಕಂದ ಕುಮಾರ, ಶ್ರವಣ ಕುಮಾರ, ಇದೇನು ಇದೇನು ನೀನು ಹೀಗೆ? ಮೃದುವಾದ ಪಾದಗಳ ಭುವಿ ಸ್ಪರ್ಶದ ಧ್ವನಿ ನಮಗೆ ಕೇಳಿಲ್ಲ, ಭಾರವಾದ ಹೆಜ್ಜೆ ಧ್ವನಿ ಇತ್ತ ಕೇಳಿಸಿತು. ಕಣ್ಣುಗಳು ಕಿವಿಗಳು ಸಂಶಯದ ಸುಳಿಗೆ ನಮ್ಮನ್ನು ತಳ್ಳುತ್ತಿವೆ, ಹೃದಯ ಕಳವಳಿಸುತ್ತಿದೆ. ಯಾಕೆ ಸುಮ್ಮಗಿರುವೆ? ಮಾತಾಡು ಕಂದ, ಮಾತಾಡು. ಶ್ರವಣ ಕುಮಾರ ಅಲ್ಲವೇ? ಮತ್ತಾರು ಬಂದಿರುವುದು? ಸತ್ಯ ಬಿತ್ತರವಾಗಲಿ ಮಾತು ಬರುವುದಿಲ್ಲವೇ? ಮೂಕನೇ ಶ್ರವಣ ಕುಮಾರ, ಮಾತಾಡು. ಮಾತಾಡು ಕಂದ, ಮಾತಾಡು. ಈ ಕಮಂಡಲದ ನೀರು ನಮಗೆ ಬೇಡ, ನೀನು ಮಾತಾಡು ಕಂದ, ಮಾತಾಡು. ಏನೆಂದು ಮಾತನಾಡಲಿ ಮುನಿನಾಥ? ಕ್ಷಮಿಸಿ ಕ್ಷಮಿಸಿ ಎನ್ನನು. ಕ್ಷಮೆಯನ್ನು ಕೇಳುವೆ ಗುಣನಿಧಿ. ಗುಣನಿಧಿಯೇ ಕ್ಷಮೆಯನ್ನು ಕೇಳುವೆ ಗುಣ
ಮನ್ನಿಸೋ ಮುನಿನಾಥ, ಯಾರು ಯಾರು? ಶ್ರವಣ ಕುಮಾರನನ್ನು ಕಾಣದೆ ಅವನಿಲ್ಲದೆ ನೀರನ್ನು ಕುಡಿಯಲಾರೆ ಎನ್ನುತ್ತಾ ಯಾರು ಏನಾಯಿತು ಏನಾಯಿತು ಎಂದು ಪ್ರಶ್ನಿಸುತ್ತಾ ಯಾರು ಯಾರು ಎಂದು ಬಂದವನನ್ನು ಸಂಶಯಿಸುತ್ತಾ ವಿಚಾರಿಸುತ್ತಾ ಇದ್ದೀರಲ್ಲ. ಶ್ರವಣ ಕುಮಾರನನ್ನು ದಿನನಿತ್ಯ ಕಂಡವರು ನೀವು, ಅವನೊಂದಿಗೆ ಮಾತನಾಡುತ್ತಾ ಇದ್ದವರು ನೀವು. ಹಾಗಾಗಿಯೇ ಬೇರೆಯವರು ಬಂದಾಗ ಸಂಶಯದಿಂದ ಅವರನ್ನು ನೋಡಿದಿರಿ. ಮುನಿನಾಥ, ನಾನು ಕೆಟ್ಟವನಲ್ಲ. ಅಯೋಧ್ಯೆಯ ಅರಸನಾದ ದಶರಥ. ದುಡುಕಿ ಬಿಟ್ಟೆ ಸ್ವಾಮಿ, ದುಡುಕಿ ಬಿಟ್ಟೆ. ಏನಾಯಿತು? ಹಾ ನೃಪನೇ, ನನ್ನ ಕಂದ ಶ್ರವಣ ಕುಮಾರನೆಲ್ಲಿ? ನೀನೇಕೆ ನೀರನ್ನು ಹಿಡಿದುಕೊಂಡು ಬಂದೆ? ಏನಾಯಿತು ಏನಾಯಿತು ಹೇಳೀಗ. ಮೊದಲಾಗಿ ನಿಮ್ಮ ಪಾದ ಪದ್ಮಗಳನ್ನು ಹಿಡಿದಿದ್ದೇನೆ. ನೀವಿಬ್ಬರು ನನ್ನನ್ನು ಮನ್ನಿಸಬೇಕು. ಮುನಿನಾಥ, ನಿಮ್ಮ ಸುಪುತ್ರ ಶ್ರವಣ ಕುಮಾರನು ಕಮಂಡಲವನ್ನು ನೀರಿಗೆ ಮುಳುಗಿಸಿ ನೀರನ್ನು ತುಂಬಿಸುತ್ತಿದ್ದಾಗ ಭ್ರಮೆಗೆ ಒಳಗಾದ ನಾನು ಮೃಗವೆಂದು ಭಾವಿಸಿ ಶಬ್ದ ವೇದಿ ವಿದ್ಯೆಯ ಮೂಲಕ ಶರವ ತೊಡಲು ಆ ಶರವೇ ಗಮಿಸುತ್ತಾ ನಿಮ್ಮ ತರಳನ ಎದೆಯನ್ನು ಸೀಳಿತು. ಮುನಿನಾಥ, ನನ್ನನ್ನು ಮನ್ನಿಸಿ ಮನ್ನಿಸಿ. ಹಾ ಶ್ರವಣ ಕುಮಾರ, ಕ್ಷಣ ಕ್ಷಣ ಕೊರಗುತ್ತರೋದಿಸಿ ಜನ ಬಗೆದಿನ ಕೈ ಹೊಯ್ದನು. ಕ್ಷಣ ಕ್ಷಣ ಕೊರಗುತ್ತರೋದಿಸಿ ಜನ ಬಗೆದಿನ ಕೈ ಹೊಯ್ದನು. ಹೆಣವಾದರು ಕಾಣುತ್ತಲವನಿ
ಶಿವನೇ ಶಿವನೇ ಕಿವಿಗೆ ಜ್ವಾಲಾ ರಸವ ಸುರಿದೆಯಾ? ನಿನ್ನ ಮಾತುಗಳೇ ಸಿಡಿಲಾಗಿ ಹೊಡೆಯಿತಲ್ಲ. ಹರಿತವಾದ ಬಾಳ್ ಎದೆಗೆ ಸೀಳಿ ಹೋಯಿತಲ್ಲ ಭೂಪ, ಏನು ಮಾಡಿಬಿಟ್ಟೆ? ದಾರುಣವಾದ ವೇದನೆಯನ್ನಿತ್ತೆಯ ಅರಸ. ಯಮಗೆ ಕಣ್ಣಾಗಿದ್ದ, ಬಾಳಿಗೆ ಬೆಳಕಾಗಿದ್ದ ತರಳ ಶ್ರವಣ ಕುಮಾರನನ್ನು ಬಲಿ ಪಡೆದೆಯ. ಯಮಗಿಂತು ನೋವನಿತ್ತೆಯ. ಭೂತವನೇ ನೀನು. ಕವಿದ ಮನದ ಮಬ್ಬಿನಲ್ಲಿ ತರಳನ ಬಲಿಯ ಪಡೆದೆಯಾ? ಶಿವ ಶಿವ, ತಲೆಯ ನೆಲಕ್ಕೆ ಜಜ್ಜಿದರೇನು, ಕೈಗಳನ್ನು ಪದೇ ಪದೇ ಶಿರಕ್ಕೆ ಹೊಡೆದರೇನು? ಈ ವೃದ್ಧ ದಂಪತಿಗಳನ್ನು ಒಮ್ಮೆ ನೋಡು ನೋಡು. ಅಚಾತುರ್ಯವ ಮಾಡಿ ಅವನತಿಗೆ ಹೇತುವಾದೆಯಲ್ಲ ಭೂಪ, ಅವನತಿಗೆ ಹೇತುವಾದೆಯಲ್ಲ. ಕ್ಷಣ ಕ್ಷಣಕ್ಕೂ ಕೊರಗುತ್ತಾ ಇದ್ದೇವೆ. ಉಮ್ಮಡಿಸುವ ದುಃಖ, ಅಳುವ ರೋದನ, ಎದೆಯೇ ಸೀಳಿ ಜರ್ಜರಿತವಾಗುತ್ತಿದೆ ಅರಸ. ನೆಲ ಕೈ ಹೊಡೆವ ಸ್ಥಿತಿಗೆ ನಮ್ಮನ್ನು ತಳ್ಳಿದೆಯಾ ಭೂಪ, ತಳ್ಳಿದೆಯಾ? ಮಗನ ಜೊತೆ ಸದಾ ಲವಲವಿಕೆಯಿಂದ ಇದ್ದವರು ನಾವು. ತನಯನ ಕಳೆದು ರಕ್ತ ಹೆಪ್ಪು ಗಟ್ಟಿ, ಕೈ ಕಾಲುಗಳು ಮರಗಟ್ಟಿದಂತಾಗಿ ಹೆಣವಾಗಿ ಹೋದೆವಲ್ಲ, ಹೆಣವಾಗಿ ಹೋದೆವಲ್ಲ. ಇನಿದಾದುದೇ ದುರ್ವಿಧಿ. ಪುರವನ ಮುನಿ ಜನ ರಕ್ಷಕನೇ ನೀನು. ಎದೆ ಉರಿಯುತ್ತಾ ಇದೆ, ಮಾಡಿದ್ದು ಉಣ್ಣದೆ ಹೋಗುವೆಯಾ? ವೃದ್ಧರ ಶಾಪ ತಾಪ ನಿನ್ನ ಬಿಡದಿರುವುದೇ? ನಿನ್ನ ಬಿಡದಿರುವುದೇ? ಅಯ್ಯೋ ವಿಧಿಯೇ! ಇದ್ದ ಒಬ್ಬನೇ ಒಬ್ಬ ಮಗ ಶ್ರವಣ ಕುಮಾರ ಕುರುಡರ ಬಾಳಿಗೆ ಆಧಾರವಾಗಿದ್ದ. ಘೋರ ವ್ಯಾಘ್ರ ಒಂದು ಹರಿಣವನ್ನು ಪಿಡಿದೆಳೆದಂತೆ ಸೆಳೆದೆಯ ಭೂಪ. ಸಾಯುವ ಕಾಲಕ್ಕೆ ಕೊಳ್ಳಿ ಇಡಬೇಕಾಗಿದ್ದ ಒಬ್ಬನೇ ಒಬ್ಬನನ್ನು ಸೆಳೆದು ಬಿಟ್ಟೆಯಲ್ಲ ಭೂಪ. ಎದೆಗೆ ಕೊಳ್ಳಿಟ್ಟೆ ಭೂಪ, ಕೊಳ್ಳಿಟ್ಟೆ. ನಿನ್ನ ಬಾಳಿಗೆ ಕೊಳ್ಳಿಟ್ಟೆ, ನಿನ್ನ ಕೀರ್ತಿಗೆ ಕೊಳ್ಳಿಟ್ಟೆ. ನಮ್ಮ ಎದೆಯನ್ನು ಉರಿಸಿದೆಯಲ್ಲ, ಪುತ್ರ ಶೋಕಕ್ಕೆ ತಳ್ಳಿದೆಯಲ್ಲ. ಮಗನ ಬಲಿ ತೆಗೆದುಕೊಂಡು ನೀನು ಸಂತೋಷ ಪಡು. ನಿನ್ನನ್ನು ಶಪಿಸುವುದೇಕೆ? ನೀನಿತ್ತ ಕೊಳ್ಳಿ ನಿನ್ನ ಸುಡದೆ ಬಿಡುವುದೇ ಭೂಪ, ನಿನ್ನ ಸುಡದೆ ಬಿಡುವುದೇ? ನೀನು ಮಾಡಿದ ಪಾಪ ನಿನ್ನ ತಟ್ಟದೆ ಎತ್ತ ಹೋಗುತ್ತದೆ. ನಮ್ಮ ಎದೆಯನ್ನು ಉರಿಸಿದೆಯಲ್ಲ, ನಿನ್ನ ಆ ಪಾಪ ನಿನ್ನನ್ನು ಹಿಂಡುತ್ತಾ ಹಿಪ್ಪೆಯಾಗು, ಹಿಪ್ಪೆಯಾಗು. ನಾವು ಅನುಭವಿಸಿದ ವೇದನೆ ನಿನಗೆ ಜ್ವಾಲಾಮುಖಿಯಾಗಲಿ. ನೀನು ಸಾಯುವಾಗ ಕೂಡ ನಿನ್ನ ಮಕ್ಕಳು ಹತ್ತಿರ ಉಳಿಯಲಾರದೆ ಕೊರಗಿ ಕೊರಗಿ ನರಳಿ ನರಳಿ ಸತ್ತು ಅಳೆದು
ನಾನೇನು ಬೇಕು ಬೇಕೆಂದು ಮಾಡಿದ್ದೇನೆ? ಅಯ್ಯೋ ನನ್ನ ಬುದ್ಧಿಯೇ, ನನಗೆ ಕವಿದ ಭ್ರಮೆಯೇ. ಕಾಲವೇ ಪ್ರತಿಕೂಲವಾದಾಗ ಬುದ್ಧಿ ಎಷ್ಟೇ ಇದ್ದರೂ ಸಾಲದು ಎನ್ನುವುದಕ್ಕೆ ನಾನೇ ನಿದರ್ಶನನಾಗಿ ಹೋದೆನಲ್ಲ. ಪಾಪ ಹೇತುಗನಾಗಿ ಹೋದೆ, ಹೀನನಾಗಿ ಹೋದೆ. ನನ್ನವರಿಗೆ ಒಳ್ಳೆಯದನ್ನು ಮಾಡಲು ಬೇಟೆಗೆ ಬಂದು ನಾನೇ ಕೆಟ್ಟು ಹೋದೆನಲ್ಲ. ಕಾಣೆ, ನಾನರಿಯೇ ಹಿಂದನ ಜನ್ಮದ ಪಾಪವನ್ನೆಲ್ಲ. ಆ ಪಾಪವೇ ನನ್ನನ್ನು ಈ ರೀತಿ ತೊನೆಯುತ್ತ ಮುಂದಾಯಿತು. ಅಯ್ಯೋ, ಏನು ಮಾಡಲಿ? ಅರಮನೆಯತ್ತ ಹೋಗುವುದೇ, ಪುರೋಹಿತರತ್ತ ಹೋಗುವುದೇ, ಮಂತ್ರಿಗಳತ್ತ ಹೋಗುವುದೇ? ಯಾರಲ್ಲಿ ಹೇಳಲಿ ನನ್ನೀ ಸಂಕಟವನ್ನು? ಭಾರವಾದ ಮನಸ್ಸು, ಭಾರವಾದ ಹೆಜ್ಜೆ, ಮುಂದುಡುಕುತ್ತಿದೆ ದೇಹ. ಹೋಗಲಿ, ಆಗುವುದೆಲ್ಲ ಆಗಲಿ. ಅತ್ತ ಇತ್ತ ಎತ್ತ ಸಾಗುತ್ತೇನೆ, ಸಾಗುತ್ತೇನೆ. ವಶಿಷ್ಠ ಸಂಹಿತ, ವಶಿಷ್ಠ ಧರ್ಮಸೂತ್ರ ಎಲ್ಲವೂ ಲೋಕದ ಹಿತಕ್ಕಾಗಿ ನನ್ನ ಮೂಲಕ ಅರ್ಪಿತವಾದುದೇ ಆಗಿದೆ. ಜ್ಞಾನ ವ್ಯಕ್ತಿಯ ವಿಕಾಸಕ್ಕೆ ಹೇಗೆ ಹೊಂಬೆಳಕಾಗುತ್ತದೋ ಹಾಗೆ ದೇಶದ ವಿಕಾಸಕ್ಕೂ ಹೊಂಬೆಳಕಾಗಬೇಕು. ಇದು ವಶಿಷ್ಠನಾದ ನನ್ನ ಸಿದ್ಧಾಂತ. ಹಾಗಾಗಿಯೇ ಸದಾ ಮೌನಿಯಾಗಿ, ಲೋಕದ ಏಳಿಗೆಗೆ ಬದ್ಧನಾಗಿ, ಸೇವಾ ತತ್ಪರನಾಗಿರುವ ನಾನು ಶಾಂತ ಮುದ್ರೆ ಉಳ್ಳವನಾಗಿ ತಾಳ್ಮೆಯಲ್ಲೇ ಕಾಲವನ್ನು ಅರ್ಥಪೂರ್ಣವಾಗಿ ಕಳೆಯುತ್ತಾ ಇದ್ದೇನೆ. ಜೀವನದ ಸ್ವರೂಪ ಮಾನವನ ಸಂಕಟ ನಿವಾರಣೆ, ವ್ಯಕ್ತಿಯ ಸೃಜನಶೀಲ ಶಕ್ತಿ. ಈ ವರ್ತುಲದಲ್ಲಿ ಆಧ್ಯಾತ್ಮಿಕತೆ ಪ್ರಧಾನವಾಗಿದೆ ಎಂಬುದನ್ನು ಜ್ಞಾನ ದೀಪ್ತಿಯ ಮೂಲಕ ಲೋಕಮುಖಕ್ಕೆ ತೋರಿಸಿಕೊಟ್ಟವನಿದ್ದೇನೆ. ಹಾಗಾಗಿಯೇ ಸಪ್ತ ಋಷಿ ಮಂಡಲದಲ್ಲಿ ಪ್ರಮುಖ ಪಾತ್ರ ವಹಿಸುವುದಕ್ಕೆ ಸಾಧ್ಯವಾಯಿತು. ಇನ್ನೊಂದು ವಿಶೇಷವೇನೆಂದರೆ ಅರಣ್ಯದಲ್ಲೇ ಆಶ್ರಮವನ್ನು ನಿರ್ಮಿಸಿ ಅಲ್ಲೇ ತಪಸ್ಸನ್ನು ಮಾಡಿ ಸೀಮಿತನಾದವನು ನಾನಲ್ಲ. ಲೋಕದ ಸರ್ವಾಂಗೀಣ ಅಭಿವೃದ್ಧಿಯ ಕನಸು ಕಂಡವನು ಮಾತ್ರವಲ್ಲ, ಅದನ್ನು ನನಸಾಗಿಸಲು ಅಹರ್ನಿಶಿ ಶ್ರಮಿಸಿದವನೂ ಕೂಡ. ಹಾಗಾಗಿಯೇ ಸೂರ್ಯವಂಶೀಯರು ನನಗೆ ರಾಜಗುರುವಿನ ಮನ್ನಣೆಯನ್ನು ನೀಡಿದರು. ನಾನು ಕುಲಪುರೋಹಿತನಾದೆ. ಪ್ರಸ್ತುತ ಅಯೋಧ್ಯೆಯಲ್ಲಿ ದಶರಥ ಭೂಪತಿ ನನ್ನನ್ನು ಗೌರವಿಸುತ್ತಾ ಸಕಾಲಕ್ಕೆ ಬೇಕಾದ ಮಾರ್ಗದರ್ಶನ
ದರ್ಶನವನ್ನು ಪಡೆಯುತ್ತಾ ಚಕ್ರವರ್ತಿ ದಶರಥನೆನಿಸಿ ಮೆರೆದ. ಅವನ ಮತ್ತು ಪುರಜನ ಪರಿಜನ ಸಮಸ್ತರ ಏಳಿಗೆಯನ್ನು ಬಯಸುತ್ತಾ ಅನುಗ್ರಹಿಸುತ್ತಾ ಹಸನ್ಮುಖಿಯಾಗಿ ನಾನು ಬಾಳುತ್ತಾ ಇದ್ದೇನೆ. ಅದೇನು ಆ ಕಡೆ ನೋಡಿದರೆ ದಶರಥ ಭೂಪತಿ ಅಧೋಮುಖಿಯಾಗಿ ಏನನ್ನೋ ಗೊಣಗುತ್ತಾ ಎತ್ತಲು ಸಾಗುವಂತಿದೆ. ಭಾರವಾದ ಹೆಜ್ಜೆ, ಕೊರಗುವ ಬಗೆ, ಬಾಡಿದ ವದನ. ಇದೇನು ಜ್ಞಾನವಂತನು ಭೂಪ ನಿಪತನ ಸ್ಥಿತಿಗೆ ತಲುಪಿರಬೇಕಾಗಿದ್ದರೆ ಏನೋ ಅಘಟಿತವಾದುದು ಘಟಿಸಿರಬೇಕು. ಹಾಗಾಗಿ ಆತನ ಬಳಿಗೆ ಸಾಗಿ ವಿಚಾರಿಸಬೇಕಾಗಿದೆ. ಮುಂದೆ ಮುಂದೆ ಬಂದೆನಲ್ಲ ದಶರಥ ಭೂಪತಿ. ಯಾರು? ಏನಿದೇನು ಭೂಪ, ಏನಿದೇನು ಭೂಪ, ಬೇಡು ಮಾನವೇ ಪ್ರತಾಪ, ಬೇಡು ಮಾನವೇ ಪ್ರತಾಪ. ಏನಿದು ಮನ ಸಂಕಟ ಶೋಕದ ಸ್ಥಿತಿ, ಏನಿದು ಮನ ಸಂಕಟ ಶೋಕದ ಸ್ಥಿತಿ, ಏನಾದರೂ ನಿನಗಿಂದಿನ ಪರಿಭವ. ಏನಿದೇನು ಭೂಮ, ಬೇಡು ಮಾನವೇ ಪ್ರತಾಪ, ಬೇಡು ಮಾನವೇ ಪ್ರತಾಪ. ಚಕ್ರವರ್ತಿ ಮುನಿವರಿಯ. ನಿಸ್ತೇಜವಾದ ವದನ, ಹಾ. ಕಳಾಹೀನವಾದ ದೇಹ, ರೋಧಿಸುತ್ತಾ ರೋಧಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಕಂಗಾಲಾಗಿ ದಿಕ್ಕು ದೆಸೆಯಿಲ್ಲದಂತೆ ಧಾವಿಸುವಂತೆ ಸಾಗುತ್ತಿರುವೆಯಲ್ಲ ಭೂಪ. ನಾನೇ ಕೈಯಾರೆ ಮಾಡಿದ ಕರ್ಮದ ಫಲವಿದು. ಹಾಗಾಗಿ ಹೀಗೆ ಪರಿತಪಿಸುತ್ತಾ ಇದ್ದೇನೆ ಮುನಿನಾಥ. ಮನುಷ್ಯನಾದವನು ಕಂಗಾಲಾದ ಸ್ಥಿತಿಯಲ್ಲಿ ತನ್ನನ್ನು ತಾನೇ ಮರೆತು ಬಿಡುತ್ತಾನೆ. ಹಾ. ಹಾಗಾಯಿತು ನಿನ್ನ ಸ್ಥಿತಿ. ಅರಸ, ಹಾ. ನೀನು ಯಾರು? ಚಕ್ರವರ್ತಿ, ಒಂದು ಸಾಮ್ರಾಜ್ಯದ ಸಾರ್ವಭೌಮ. ಹಾ. ಹಾಗಿರುವಾಗ ಅಂಬರದಿ ಸಿಡಿಲೊಂದು ಎರಗಿದರೂ ದಿಗ್ಮೂಢನಾಗದೆ ತಪ್ಪಿಸುವ ಬಗೆ ಹೇಗೆ ಎಂದು ಕ್ಷಣ ಮಾತ್ರದಲ್ಲೇ ಮಿಂಚಿನಂತೆ ಹೊಳೆದು ಬಾಳಬೇಕಾದ ಯೋಗ್ಯತೆಯುಳ್ಳವನು. ಹಾ. ಸಿಹಿ ಕಹಿ ಎನ್ನುವುದು ಬದುಕಿನ ದ್ವಿಮುಖ ಅನುಭವಗಳು. ಹಿಗ್ಗದೆ ಕುಗ್ಗದೆ ಸಮಸ್ಥಿತಿಯ ಬಾಳನ್ನು ರೂಪಿಸುವುದೇ ಚಕ್ರವರ್ತಿಗೆ ಧರ್ಮ. ಹಾ. ಹಾಗಿರುವಾಗ ದುಮ್ಮಾನವೇ ಪ್ರತಾಪ. ಏನಿದೇನು, ಏನಿದು ಮನಸಂಕಟ? ಏನೆಂದು ಹೇಳಲಿ ಮುನಿನಾಥ? ಬಾಳಿಗೆ ಪ್ರತಿಕೂಲವಾದ ಮುನಿಸಿದು. ನೀನು ಏಕಾಂಗಿಯಾಗಿ ಹೀಗೆ ಕೊರಗುವುದೇ? ಅಷ್ಟ ಪ್ರಧಾನರು, ಸಪ್ತ ಪುರೋಹಿತರು, ಸಮಸ್ತ ಬಾಂಧವಾದಿ ಪರಿಜನರಿಂದ ಪರಿವೇಷ್ಟಿತವಾದ ಸಾರ್ಥಕವಾದ ಬಾಳು ನಿನ್ನದು. ನಿನಗೇನೇ ಕೆಡುಕು ಬಂದರೂ ಅದರ ನಿವಾರಣೆಗೆ ಕಟಿಬದ್ಧವಾದ ಸಂದೋಹವೇ ಇದೆ. ಹಾಗಿರುವಾಗ ಏನು ನಿನಗೇನು ಶೋಕ ಸ್ಥಿತಿ, ಏನು ನಿನ್ನ ಪರಿಭವ? ವಿಧಿಯು ಕ್ರೂರನಾದನಲ್ಲ ಮುನಿನಾಥ. ಅದೇಕೆ ವಿಧಿಯನ್ನು ದೂರುತ್ತಿರುವೆ? ವಿಧಿಯು ಕ್ರೂರವಾದ ಮೌನಿಗೆ, ಆ ಮುನಿಗೂ ವರನ ಬದಿರೆ ತಾನು ಹೇತುವಾಗಿಯೇ. ಒದನೆ ಬೋದೆ ಭೂತತನವೇ ಬದುಕು ಬರಡು ಪಾಪ ಕೆಡಗೆ ಕೊಂಡೆ ಋಷಿ ಶೋಕ ಪದಕ ಕೊತ್ತೆ ಮುದಿಯನಾದೆ. ಮುನಿನಾಥ, ಚಕ್ರವರ್ತಿ, ದೊರೆಯೊಂದು ಹಬ್ಬುತ್ತಾ ಉಬ್ಬುತ್ತಾ ಹಾ. ಕೆಳ ಮುಖವಾಗಿ ರಭಸದಿಂದ ಸಾಗುವಾಗ ಹಾ. ಆ ರಭಸದ ಸೆಳಕೆ ಸಿಕ್ಕವನು ಮೇಲ್ಮುಖವಾಗಿ ಸಾಗಿ ಬದುಕುವುದಕ್ಕೆ ಸಾಧ್ಯವೇ ಹೇಳಿ? ಕೆಳಮುಖವಾಗಿ ಸಾಗಿ ದಡ ಸೇರಬಹುದಲ್ಲ. ಮಧ್ಯ ಪ್ರವಾಹದಲ್ಲಿರುವವನಿಗೆ ದಡವೆಲ್ಲಿ ಸಿಕ್ಕಿತು ಮುನಿನಾಥ? ಉಸಿರು ಕಟ್ಟಿ ಸಾಯುವ ಸ್ಥಿತಿ ಬಂದರೂ ಬದುಕುವುದಕ್ಕಾಗಿ
ಪ್ರಯತ್ನ ಪಡಬೇಕು, ಯಶಸ್ಸು ಸಿಕ್ಕಿಯೇ ಸಿಗುತ್ತದೆ. ಒಡೆದ ನಾವೇ ನನ್ನದು, ಅದು ಮುಳುಗುವುದೋ ಅಥವಾ ದಡದ ಪಕ್ಕ ಸೇರುವುದೋ ನನಗೊಂದು ಅರಿಯದು. ಅರಸ, ನೀನು ದುಃಖಿತನಾಗಿರುವೆ, ವೃತ್ತಾಂತವೇನು ಹೇಳು. ವಿಧಿಯು ಕ್ರೂರವಾದನಲ್ಲ ಮುನಿಯೇ. ಅದೇಕೆ ವಿಧಿಯನ್ನು ದೂರುತ್ತಿರುವೆ? ನನ್ನ ಹಣೆಯ ಬರಹವನ್ನು ಬರೆದವನು ಅವನೇ ಅಲ್ಲವೇ? ಅದಕ್ಕೆ ಹಿಂದಣ ಜನ್ಮದ ಕರ್ಮ ವಿಪಾಕ ಕಾರಣವಾಗಿರುತ್ತದೆ. ಆದರೆ ಇಂತಹ ದುರಂತ ಯಾರಿಗೂ ಒದಗಬಾರದು ಮುನಿನಾಥ. ಏನದು ದುರಂತ? ಆ ಮುನಿ ಕುವರನ ವಧೆಗೆ ನಾನೇ ಹೇತುವಾಗಿ ಪೋದೆ. ಪ್ರಜಾ ರಕ್ಷಕನು ಪ್ರಜಾ ಪಾಲಕನೂ ಆದ ನೀನು ಮುನಿಕುವರನ ವಧೆಗೆ ಹೇತುಗನಾಗುವುದೇ? ಅರಸ, 60ರ ಮೇಲಿನ ಅರೆಮರುಳೋ ನಿನಗೆ? ಸ್ವಾಮಿ, 60ರ ಮೇಲಿನ ಅರೆ ಮರುಳಲ್ಲ, ನಡೆದ ವಸ್ತುಸ್ಥಿತಿ. ಮನವೇ, ನನ್ನನ್ನು ನಾನು ವಿಮರ್ಶಿಸಲು ವಿಫಲನಾದೆ. ಪಾಪ ಕೂಪವ ಕೆದಕಿಕೊಂಡೆ ಮುನಿನಾಥ, ಶಾಪ ಪದಕವ ಹೊತ್ತೆ. ಇಷ್ಟು ಒಳ್ಳೆಯದು ಮಾಡಿದಕ್ಕೆ, ಪಾತಾಳ ಭೂಮಿ ಸ್ವರ್ಗದ ಸ್ವಸ್ಥವನ್ನು ಕಾದುಕೊಂಡಕ್ಕೆ ನನಗೆ ಸಿಕ್ಕ ಭೂರಿ ಸಮ್ಮಾನ. ಮುದುಕನಾಗಿ ಹೋದೆ, ಶಾಪಧರನಾಗಿ ಹೋದೆ, ಮರುಳನಾಗಿ ಹೋದೆ. ಇನ್ನೇಕೆ ನನಗೆ ಈ ಬದುಕು? ನನ್ನ ಜೀವನವೇ ಸತ್ತಿತು ಮುನಿನಾಥ. ದಶರಥ, ದಶ ದಿಕ್ಕುಗಳಿಗೂ ರಥವನ್ನು ಓಡಿಸಿ ದಶರಥನೆನ್ನುವ ನೆಗಳ್ತಿಗೆ ಪಾತ್ರನಾದ ಸಮರ್ಥ ಚಕ್ರವರ್ತಿ ನೀನು. ಚಿತ್ತದ ಸ್ವಸ್ಥ್ಯವನ್ನು ಕಳೆದು ಒಗಟಾಗಿ ಮಾತಾಡಬೇಡ. ಘಟನೆಯ ಹಿನ್ನೆಲೆ ಏನು? ಯಾಕೆ ನೋವುಂಟಾಯಿತು? ಮುನಿಕುವರನ ವಧೆಗೆ ನೀನು ಹೇಗೆ ವೇತುಗನಾದೆ? ಎಲ್ಲವನ್ನೂ ಹೇಳಯ್ಯ. ಶಂತನು ಮತ್ತು ಜ್ಞಾನವತಿ ದಂಪತಿಯ ಸುಪುತ್ರನಾದ ಶ್ರವಣ ಕುಮಾರ ತನ್ನ ಕುರುಡು ತಂದೆ ತಾಯಿಗಳನ್ನು ಸಮತೋಲನದ ಮೂಲಕ ಭುಜವನ್ನು ಆಧರಿಸಿ ತೀರ್ಥ ಕ್ಷೇತ್ರಕ್ಕೆ ಕೊಂಡೊಯ್ಯುತ್ತಿದ್ದನಂತೆ. ಆ ಸಮಯದಲ್ಲಿ ದಂಪತಿಗಳಿಗೆ ಬಾಯಾರಿಕೆ ಆಯಿತೆಂದು ಮುನಿ ಕುಮಾರನು ಕಮಂಡಲವನ್ನು ಮುಳುಗಿಸಿ ನೀರನ್ನು ತುಂಬಿಸುತ್ತಾ ಇದ್ದ. ಆ ಕಾಲಕ್ಕೆ ನಾನು ಭ್ರಮೆಯ ಪಾಶಕ್ಕೊಳಗಾದೆ, ವಿವೇಚನಾ ಶೂನ್ಯನಾದೆ. ಬೇಟೆಗೆ ಹೋದದ್ದು ವನ ಜನರಿಗೆ ಒಳ್ಳೆಯದನ್ನು ಮಾಡಲು, ಆದರೆ ಆ ಬೇಟೆಯ ಮತ್ತು ನನ್ನ ನೆತ್ತಿಗೆ ಏರಿತ್ತೆ, ಅಥವಾ ಘಾತಗೊಂಡ ಜೀವ ತೆತ್ತ ಪ್ರಾಣಿಗಳ ರೋದನದ ಆ ಉರಿ ಶಾಪ ಮುನಿಯ ಮೂಲಕ ಹೊರ ಒಮ್ಮಿತೆ ಮಾಡಿತ್ತು, ಉನ್ನಲೇಬೇಕಾಯಿತು. ಮುನಿ ಕುವರನ ಹತ್ಯೆಗೆ ನಾನು ಹೇತುವಾದೆನಲ್ಲ. ಆ ಮುನಿ ಕುವರ ಕಮಂಡಲದಲ್ಲಿ ನೀರನ್ನು ತುಂಬಿಸುತ್ತಾ ಇದ್ದಾಗ ಯಾವುದೋ ಒಂದು ಪ್ರಾಣಿ ನೀರು ಕುಡಿಯುತ್ತಿದೆ ಎಂದು ಭಾವಿಸಿ ಶಬ್ದವೇದಿ ವಿದ್ಯೆಯ ಪ್ರಯೋಗ ಮಾಡಲು ಮುಂದಾದೆ. ಹಾ ಎನ್ನುವ ನರ ರೋದನ ಕೇಳಿದಾಕ್ಷಣ ಆ ಕಡೆಗೆ ಹೋದೆ. ನೋಡಲು ನನ್ನ ಕಣ್ಣುಗಳೇ ಮಂಜಾಯಿತು. ನಾನೇ ಸಿಂಜಿನಿಯ ಮೂಲಕ ಸೆಳೆದ ಆ ಸರಳು ಆ ಮುನಿ ತರಳನ ಎದೆಯ ಸೀಳಿತ್ತು ಮುನಿನಾಥ. ಆ ಕ್ಷಣವೇ ನಾನು ಜರ್ಜರಿತಗೊಂಡೆ. ಆತನ ಪಕ್ಕ ಕುಸಿದು ಬಿದ್ದೆ. ಜೀವನ್ ಮರಣದ ಸ್ಥಿತಿಯಲ್ಲಿದ್ದ ಆತ ಹೇಳಿದ್ದು ಇಷ್ಟೇ, ನನ್ನ ತಂದೆ ತಾಯಿಯರಿಗೆ ಬಾಯಾರಿಕೆಯಾಗಿದೆ. ಆ ಕ್ಷಣವೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆ ವೃದ್ಧ ಮುನಿ ದಂಪತಿಗಳನ್ನು ಹುಡುಕುತ್ತಾ ನಾನು ಸಾಗಿದೆ. ಮಾತು ಬಾರದ ಮೂಕನಾಗಿದ್ದೆ. ಅವರೇ ಮಾತಾಡಿಸಿದರು. ಶ್ರವಣ ಕುಮಾರನಲ್ಲಿ ಅವನಿಲ್ಲದೆ ನೀರನ್ನು ಒಲ್ಲೆ, ನಡೆದ ವೃತ್ತಾಂತವೇನು ಹೇಳು ಎಂದರು. ಎಲ್ಲವನ್ನು ವಿವರಿಸಿದೆ. ಕ್ಷಮಿಸಿ ಎಂದು ಬೇಡಿಕೊಂಡೆ. ಆದರೆ ನೆಲಕ್ಕೆ ಕೈ ಹೊಡೆಯುತ್ತಾ ನಾವು ಹೇಗೆ ಹೀಗೆ ಕೊರಗುತ್ತಾ ಸಾಯುತ್ತಿದ್ದೇವೆಯೋ ಹಾಗೆಯೇ ನೀನು ಕೂಡ ಪುತ್ರ ಶೋಕದಿಂದ ಕೊರಗುತ್ತಾ ಸತ್ತು ಹೋಗು ಎಂದು ಶಪಿಸಿದರು. ಅವರು ಕೂಡ ಅಳುತ್ತಲೇ ಈ ಲೋಕವನ್ನು ತ್ಯಜಿಸಿದರು. ಇನ್ನು ನಾನು ಯಾಕಾಗಿ ಬದುಕಬೇಕು? ಯಾಕೆ ಹೀಗಾಯಿತು ಮುನಿನಾಥ? ಇನ್ನು ನನ್ನ ಹೃದಯ ಹೊಡೆಯದೆ ನಾನು ಹಾಗೆ ಉಳಿದಿದ್ದೇನೆ. ಹೃದಯಾಘಾತ ಆಗದೇ ಇದ್ದದ್ದು ನಿನ್ನ ಯೋಗ ಭೂಪತಿ. ಮರುಗದಿರು ಭೂನಾಥ ಬಾಳಿದು ಹರಿವ ದೊರೆ ಕಲುಷ ಕಡ ತಿಳಿಯಾಗಿರಿಸಿ
ವಸ್ತುಸ್ಥಿತಿ ಎನ್ನುವುದೇ ಹೀಗೆಯೇ. ರಾತ್ರಿ ಹಗಲು, ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ಧರ್ಮ ಅಧರ್ಮ, ಈ ವಿಷಮ ಪರಿಸ್ಥಿತಿಯಿಂದಲೇ ಜಗತ್ತು ಅನಾದಿ ಕಾಲದಿಂದಲೇ ಸಾಗುತ್ತಾ ಬಂದಿದೆ. ಒಳ್ಳೆಯ ಮನಸ್ಸಿನವರು ಸಚ್ಚರಿತೆ ನಿರ್ಮಿಸುತ್ತಾರೆ, ಕೆಟ್ಟ ಮನಸ್ಸಿನವರು ಕೆಡುಕಿನ ಮಾರ್ಗಗಳನ್ನೇ ಮಾಡುತ್ತಾ ಸಾಗುತ್ತಾರೆ. ಆದರೆ ನೀನು ಹೇಗೆ ಎಂಬುವುದು ಜಗತ್ತಿಗೆ ತಿಳಿದಿದೆ. ಸಂಸ್ಕಾರವಂತನು, ಜನಾನುರಾಗಿಯು, ಸದ್ಧರ್ಮ ರಕ್ಷಕನು, ಸ್ವಧರ್ಮೇ ನಿಧನಂ ಶ್ರೇಯ ಎನ್ನುವ ಮಾತಿದೆ. ನಿನ್ನ ಸದ್ಧರ್ಮದ ಕರ್ತವ್ಯಗಳು ಮುಗಿಯುವ ತನಕ ಮುಕ್ತಿ ಎನ್ನುವುದು ನಿನಗಿಲ್ಲ. ಹಾಗಾಗಿ ನಿನಗೆ ಆಗಬೇಕಾದುದು ಮತ್ತು ನಿನ್ನಿಂದ ಪ್ರಪಂಚಕ್ಕೆ ಆಗಬೇಕಾದುದು ಆಗುವ ತನಕ ನಿನ್ನ ಉಸಿರು ಇಲ್ಲಿಯೇ ಹಸಿರಾಗಿಯೇ ಇರುತ್ತದೆ. ಮುನೀಶಾ, ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಮುಂದೇನು ಎನ್ನುವುದನ್ನು ಯೋಚಿಸಬೇಕಾಗುತ್ತದೆ. ಹರಿವ ತೊರೆ ಕಲುಷಿತಗೊಂಡರೂ ಮತ್ತೆ ತಿಳಿಯಾಗುತ್ತದೆ. ಹಾಗೆಯೇ ಬದುಕು ತಪ್ಪಿದಾಗ ಎಚ್ಚೆತ್ತುಕೊಂಡು ಪಶ್ಚಾತ್ತಾಪ ಪಟ್ಟು ಮುನ್ನಡೆಯುವುದೇ ನಿಜವಾದ ಆದರ್ಶ. ಅವರಿಗೆ ಮರಣ ಸಂಭವಿಸಲು ಕಾರಣ ನಿಮಿತ್ತ ನೀನಾಗಿ ಹೋದೆ. ವಿಧಿಯನ್ನು ಕ್ರೂರಿ ಎಂದೇ ಅಲ್ಲ, ಆದರೆ ಈ ಘಟನೆಯಿಂದಾಗಿ ವಿಧಿ ನಿನ್ನನ್ನು ಎಚ್ಚರಿಸಿದ ಸೂಚ್ಯವನ್ನು ನೀನು ಗಮನಿಸಿದೆಯಾ? ಏನದು ಮುನಿವರಿಯ? ಅರಸನೇ ಬಿಡು ಮನದ ದುಗುಡವನು, ಆಶಾ ಪ್ರವಚನ ವಿವರ ಪ್ರಸಾದವು ಪಡೆವೆ ಪುಣ್ಯಗಳನ್ನು. ತುರದ ಮೇಘವ ಭರದಿ ನಡೆದು ವೃಷದಿಲ್ಲದೆ ತರಳ ಕಾಮೇಷ್ಟಿಯನ್ನು ರಚಿಸಲು ಫಲದೊರೆಯುವುದೇ. ಸ್ಥಿರದ ಯಜದಲ್ಲಿ ಮೆರೆದಿರುವರು ಅರಸ. ಅರಸ ಮುನಿನಾಥ, ಶಾಪ ವಚನವ ಕೇಳಿ ನೀನು ಮರುಗುತ್ತಾ ಬಂದೆಯಲ್ಲ, ಆದರೆ ಆ ಶಾಪದ ಒಳಗೆ ಅಡಕವಾದ ವರಪ್ರಸಾದವ ನೀನರಿಯದೆ ಹೋದೆಯಲ್ಲ. ಅಂದರೆ ಭ್ರಮೆಯ ಪಾಶಕ್ಕೆ ನೀನು ಸಿಲುಕಿದ್ದಲ್ಲ, ನಿನ್ನ ಕರ್ಮಬಂಧ ನಿನ್ನನ್ನು ಅಲ್ಲಿಗೆ ಸೆಳೆಯಿತು ಅಷ್ಟೇ. ಹೆಚ್ಚು ಕಡಿಮೆ 60 ವರ್ಷಗಳಷ್ಟು ಕಾಲ ರಾಜ್ಯಭಾರ ಮಾಡಿದವನು ನೀನು. ನಿಜ. ದೇಶ ಸೇವೆಯೇ ಈಶ ಸೇವೆ ಎಂದು ಬಗೆದು ಸದಾ ಕ್ರಿಯಾಶೀಲನಾದವನು. ಲೋಕದ ಧರ್ಮ ರಕ್ಷಣೆಗಾಗಿ ಸ್ವರ್ಗದ ತನಕವು ಧಾವಿಸಿದವನು ನೀನು. ಹಾಗಾಗಿಯೇ ಇಂತಹ ಒಂದು ಘಟನೆ ನಡೆದಾಗ ನಿನ್ನ ಧಾವಂತ ಹೆಚ್ಚಾದುದು. ನಾಡ ಸೇವೆಯೇ ಶ್ರಮಯೇ ಜಯತೆ ಎನ್ನುವ ಸಿದ್ಧಾಂತದಲ್ಲೇ ಸಾಗಿದ್ದ ನೀನು ಕೌಟುಂಬಿಕವಾಗಿ ಸತ್ಸಂತಾನದ ಬಗ್ಗೆ ಯೋಚಿಸಿದ್ದು, ಸ್ಪಂದಿಸಿದ್ದು ಕಡಿಮೆಯೆಂದೇ ಹೇಳಬಹುದು. ಎಲ್ಲಕ್ಕೂ ಯೋಗ ಕೂಡಿ ಬರಬೇಕು, ಈವಾಗ ಬಂದಿದೆ. ಆ ಸೂಚನೆಯನ್ನು ನೀನು ಕಂಡದ್ದು ಶಾಪವಚನದಲ್ಲಿ. ಪುತ್ರಶೋಕ ಉಂಟಾಗಲಿ ಎನ್ನುವುದು ಶಾಪವೇ ವರವೇ? ಅಂದರೆ ಸಾಯುವ ಕಾಲಕ್ಕೆ ನಿನಗೆ ಪುತ್ರಶೋಕ ಉಂಟಾಗಬೇಕಾದರೆ ಅದರ ಮೊದಲು ನಿನಗೆ ಮಕ್ಕಳು ಆಗಲೇಬೇಕಲ್ಲ. ಓಹೋ, ಇದು ಸಂತಸದ ವಿಚಾರ. ಅದನ್ನೇ ನಾನು ಯೋಚಿಸಿದ್ದು. ಹಾಗಾಗಿ ಮೊದಲನೆಯದಾಗಿ ತುರಗ ಮೇಧವನ್ನು ರಚಿಸು. ಸಂಪತ್ತಿನ ಕ್ರೋಢೀಕರಣ ಆಗುತ್ತದೆ. ಆ ಮೂಲಕ ಮತ್ತೊಮ್ಮೆ ನಿನ್ನ ಕೀರ್ತಿ ಜಗತ್ತಿಗೆ ಗೋಚರವಾಗುತ್ತದೆ. ಆಮೇಲೆ ಪುತ್ರಕಾಮೇಷ್ಟಿಯನ್ನು ರಚಿಸು. ನಿನಗೆ ಪುತ್ರ ಸಂತಾನವಾಗಿ ಆ ಸತ್ಸಂತಾನದ ಮೂಲಕ ನಿನ್ನ ಕೀರ್ತಿ ಲೋಕಕ್ಕೆ ಬೆಳಗುತ್ತದೆ. ಸಮಾತರಾದ ಋತ್ವಿಜರು ಬೇಕಲ್ಲವೇ? ಹರಿಣ ಶೃಂಗವ ತಲೆಯೊಳಂತುಕೊಂಡವನೇ ಮುನಿ ಋಷ್ಯಶೃಂಗ. ಕಶ್ಯಪ ವಂಶದ ವಿಭಾಂಡಕ ಪುತ್ರ ಅವನೇ ಸಮರ್ಥನಾದ ಅಧ್ವರಿಯು. ಇತ್ತ ಬರಿಸೆ ಯಾಗ ಸಮಾಪ್ತಿ ಮಾಡೋಣ. ಹಾಗೆಯೇ ಆಗಲಿ ಮುನಿನಾಥ. ಮುನಿಗಣನ ಸಹಿತ ಮಗವನು ನಡೆಸುತ್ತ ಪರಿಪರಿಯ ಮಂತ್ರದಲ್ಲಿ ತರು ದ್ರವ್ಯಗಳ ನೀಡಿ
ಸಮಾಪ್ತಿಯನ್ನು ನೆರವೇರಿಸಿದ್ದೇನೆ. ಹಾ. ಮುನಿಗಣನ ಮತ್ತು ಸಮಸ್ತ ಭೂಮಂಡಲದ ಅಭ್ಯಾಗತರ ಸಮಕ್ಷದಲ್ಲಿ ಪರಿಪರಿಯಾಗಿ ಮಂತ್ರಘೋಷಗೈಯುತ್ತ ಪುತ್ರ ಕಾಮೇಷ್ಟಿಗೆ ತಕ್ಕುದಾದ ವಿಧಿ ವಿಧಾನದಂತೆ ಆಗಮಾದಿ ಕಾರ್ಯಗಳನ್ನು ಪೂರೈಸಿ ಚರು ದ್ರವ್ಯಾದಿ ಹವ್ಯಾಸಿಗಳನ್ನು ಅರ್ಪಿಸಿದ್ದೇನೆ. ಹಾ. ಅಂಬರದಲ್ಲಿ ದೇವತೆಗಳು ಸೇರಿ ಸುಮವೃಷ್ಟಿಯ ಸುರಿಸುತ್ತ ನಿನ್ನನ್ನು ಹರಸಿದಾಯಿತು. ಸಕಲ ಕಲಾಪಗಳು ನೆರವೇರುವ ಈ ಕ್ಷಣದಲ್ಲಿ ಭರದಿ ಪ್ರಜಾಪತ್ಯ ಪುರುಷನ ನಿಯಮಗದಿ ಹೊರ ಹೊರ ಮುದ ಸಮಯ ತರುಕಾಯ ಜನಪಹರ್ಷಿತನಾಗಿ ವಿನಮಿತದಿ ಸ್ವೀಕರಿಸಿ ಮನದಿ ಮುದಗೊಳ್ಳು ತಲೆ ಮುನಿಯನೇ ಮಗನೇ. ಅವನೀಶ ಮುನಿನಾಥ, ಯಾಗ ಸಮಾಪ್ತಿಯ ಶುಭ ಗಳಿಗೆಯಲ್ಲಿ ಹಾ. ಪ್ರಾಜಾಪತ್ಯ ಪುರುಷನು ನೀಡಿದನಲ್ಲ, ಹೊರಹೊಮ್ಮುತ್ತ ನೀಡಿದನಲ್ಲ ಚರುವಿನ ಪಾಯಾಸವನ್ನು ಹಾ. ಮನದಿ ಮುದಗೊಳ್ಳುತ್ತಾ ನೀನು ಸ್ವೀಕರಿಸಿದೆ. ಹಾ. ಪುನೀತವೂ ಫಲಭರಿತವಾದ ಪಾಯಾಸವದು. ಹಾ. ಅದನ್ನು ನಿನ್ನ ಸಹಧರ್ಮಿಣಿಯರಿಗೆ ನೀಡು. ಆಗಲಿ ದೇವ. ಅವರು ಸ್ವೀಕರಿಸಲಿ. ಹಾ. ಮುಂದಕ್ಕೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಶುಭವಾಗಲಿ. ಧನ್ಯನಾದ ಋಷ್ಯಶೃಂಗ ಮುನಿಯೇ. ಅರಸನ ಕ್ಷಣ ಮುನಿಗೆರಗೆ ಕೊಡುತ್ತು ಕರೆದು ಸತಿಯರನು ಬಳಿಗೆ ಚರುವಿನ ಪಾಯಸ ನೀಡಲು ನವಮಾಸ ಗುರುಳೆ ಸುಪುತ್ರರ ಪಡೆದ ವಸಿಷ್ಠ ಮುನಿವರಿಯ ಚಕ್ರವರ್ತಿ ನಿಮ್ಮನ್ನು ಮುಂದಿರಿಸಿ ಹಾ. ಋಷ್ಯ ನೀಡಿದ ನಿರ್ದೇಶನದಂತೆ ಹಾ. ಪರಸ್ಪರ ವಿಭಾಗಿಸಿ ಹಾ. ಸತಿಯರು ಸ್ವೀಕರಿಸಿದ ಪಾಯಸದ ಸತ್ಫಲವು ಹಾಗೆಯೇ ಶಾಂತ ಮುದ್ರೆಯಲ್ಲಿ ಸತಿ ಪತಿಯರು ಒಂದಾದ ಪ್ರಯತ್ನದ ಫಲವಾಗಿ ಕೌಸಲ್ಯೆ ಕೈಕೆ ಸುಮಿತ್ರೆಯರು ಗರ್ಭಿಣಿಯರಾದರು. ಹಾ. ನವ ಮಾಸಗಳನ್ನು ಕಳೆದು ಶುಭ ಗಳಿಗೆಯಲ್ಲಿ ಪ್ರಸವಿಸಿದ್ದಾರೆ. ಹಾ. ಮುನಿನಾಥ, ಮಕ್ಕಳ ಜನ್ಮಲಗ್ನಗಳನ್ನು ವೀಕ್ಷಿಸಿ ಹಾ. ಅವರಿಗೆ ತಕ್ಕುದಾದ ಹೆಸರನ್ನಿತ್ತು ಅವರ ಜಾತಕಾದಿ ಫಲಗಳನ್ನು ವಿವರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾ. ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯೋ, ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯೋ, ನಕ್ಷತ್ರ ಪುನರ್ವಸು ಕರ್ಕಾಟಕ ಪುತ್ರನ ಕೌಸಲ್ಯ ಜಾತಂಗೆ ರಾಮನೆಂಬರ್ಥ ಪೂರ್ಣತ್ವದ ನಾಮಧೇಯ ರಾಮನೆಂಬರ್ಥ ಪೂರ್ಣತ್ವದ ನಾಮಧೇಯ ಮೀನಲಗ್ನವು ಪುಷ್ಯ ನಕ್ಷತ್ರ ಕರೆವಭಿಯಾನ ಭರತನೆಂದು ಕೈಗಾಜಾತ ಕನ್ಯೆ ಸುಮಿತ್ರೆಗೆ ಕರ್ಕಾಟ ಆಶ್ಲೇಷ ಸೂನು ಲಕ್ಷ್ಮಣ ಶತ್ರುಘ್ನರು ಕನ್ಯೆ ಸುಮಿತ್ರೆಗೆ ಕರ್ಕಾಟ ಆಶ್ಲೇಷ ಸೂನುಗಳು ಲಕ್ಷ್ಮಣ ಶತ್ರುಘ್ನರು ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯು ನಕ್ಷತ್ರ ಪುನರ್ವಸು ಕರ್ಕಾಟಕ ಪುತ್ರನ ಕೌಸಲ್ಯ ಜಾತ ರಾಮನೆಂಬರ್ಥ
ಮಾಸದ ಶುಕ್ಲ ಪಕ್ಷದ ನವಮಿಯಂದು ಹಾ. ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಹಾ. ಕೌಸಲ್ಯೆಯು ಪಡೆದ ಪುತ್ರನಿಗೆ ರಾಮನೆನ್ನುವ ಅಭಿಧೇಯ. ಹಾ ಹಾಗೆಯೇ ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ ಕೈಕೆಯು ಪಡೆದ ಗಂಡು ಮಗುವಿಗೆ ಭರತನೆನ್ನುವ ನಾಮ. ಹಾ ಸುಮಿತ್ರೆಯು ಜನ್ಮ ನಕ್ಷತ್ರವಾದ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಪಡೆದ ಈರ್ವರು ಗಂಡು ಮಕ್ಕಳಿಗೆ ಕ್ರಮವಾಗಿ ಲಕ್ಷ್ಮಣ, ಶತ್ರುಘ್ನ ಎಂಬ ಹೆಸರುಗಳು ಸ್ಥಿರವಾಗಲಿ. ಹಾ. ಅರಸ, ನಿನ್ನ 4 ಪುತ್ರರು ಹಾ. ವಿಶೇಷ ಗುಣ ಸಂಪನ್ನವುಳ್ಳವರಾಗಿ ಸುಂದರರು ಆಗಿ ಬೆಳಗುತ್ತಾರೆ. ಹಾ. ಅಷ್ಟು ಮಾತ್ರವಲ್ಲ, ಹಿರಿಯ ಮಗನಾದ ಶ್ರೀರಾಮನೇ ಆದರ್ಶ ಪುರುಷೋತ್ತಮನಾಗಿ ಭುವನಾಭಿರಾಮನೆಂದೆನಿಸುತ್ತಾ ಹಡೆದ ಜನ್ಮದಾತರಿಗೆ ಕೀರ್ತಿಯನ್ನು ಲಭಿಸುತ್ತಾ ಬಾಳುತ್ತಾನೆ. ಹಾ ವೈಕುಂಠಧಾಮದ ಪ್ರಭು ವಿಭು ಭೂ ಭಾರ ನಿಮಿತ್ತ ಭುವಿಗಿಳಿದವನು ಯಾರೆಂಬ ಸತ್ಯ ಮುಂದಕ್ಕೆ ಗೋಚರವಾಗುತ್ತದೆ. ಸರಿ. ನಿನಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಸಮಸ್ತ ಲೋಕಕ್ಕೂ ಸನ್ಮಂಗಳವಾಗಲಿ. ಧನ್ಯೋಸ್ಮಿ. ಭದ್ರಂ ಶುಭಂ ಮಂಗಳಂ. ದೃಢವ್ಯೋ ಬಹಳ ಉದ್ಧರಿಸುವುದಕ್ಕೆ ಕಥೆ ಸ್ಫೂರ್ತಿದಾಯಕವೋ. ತಾಳಲಯ ಕೆಳದಂತೆ ಜೀವನ ಮೇಳವಿಸುವ ಬಗೆಯರಿವುದು. ಜಯಶೀಲತೆಗೆ ಛೋದಿಸುತ್ತ ಮಂಗಳಕರವೋ ನರನತಿಗೆ ಮಂಗಳಕರವೋ ಮಂಗಳಕರವೋ. ಜಯ 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 ತು ನಮೋ. ಜಯ 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 ತು ನಮೋ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ತೋದು ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನ್ನಲಿ ಪೊತ್ತ ಕೂರ್ಮನಿಗೆ ದರೆಯುನು ಧರಿಸಿದ ವರಹವತಾರಗೆ ಪ್ರಕರಣ ಕಾಯ್ದಲ್ಲಿ ನರಸಿಂಹಕ್ಕೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ವಿಷ್ಣುಮೂರ್ತಿಗೆ ಮಂಗಲೋ ಶ್ರೀರಾಮನಿಗೆ ಮಂಗಲೋ ದಶರಥ ಸುತನಿಗೆ ಮಂಗಲೋ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಕರದೊಳು ವರಶೋಭ ಜಲಾಂಕುಶಧಾರಿಗೆ ವರುಷದಿ ಭಕ್ತರ ಪೊರೆವ ಬಗೆ ಪುರಗಭೂಷಣದ ಕುಮಾರ ಗಜವದನದ ಚರಣ ಕಮಲಕಾರತಿ ಎತ್ತಿರೆ ಭಾರತಿ ಬೆಳಗಿರಲಿ. ಗಜಮನದ ಬಗೆ ಗಣಪಗೆ